ಮೊದಲನೇದಾಗಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿ ಎಸ್ ಜಯರಾಮ್ ಸರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಚಾರ್ಟೆಡ್ ಅಕೌಂಟರ್ ಆಗಿ ನಮ್ಮ ಜೊತೆ CA ಕಿರಣ್ ಶೇಟ್, ಸೊ ಇವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆಯೇ ಇನ್ನೋರ್ವರಾಗಿ CA ಕೆ ಸುಬ್ರಹ್ಮಣ್ಯ ಕಾಮತ್ ಸರ್, ನಾವು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಜಯರಾಮ್ ಸರ್, ಮೊದಲನೇದಾಗಿ ಈ ಒಂದು ಬಜೆಟನ್ನು ನೋಡಿದ ಕ್ಷಣ ಹಲವರ ಅಭಿಪ್ರಾಯಗಳಿದೆ. ಸೊ ನನಗೂ ಕೂಡ ಪ್ರಮುಖವಾಗಿ ಬಜೆಟ್ನ ಎಲ್ಲ ಹೈಲೈಟ್ಸ್ಗಳನ್ನು ನೋಡ್ತಾ ಹೋದರೆ ಒನ್ ಟೈಪ್ ಆಫ್ ಎ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಹೇಳ್ಬೋದು, ಏನೋ ನಂಗೆ ಗೊತ್ತಿಲ್ಲ. ಬಟ್ ತಾವು ನೋಡಿರೋ ಪ್ರಕಾರ ಈ ಬಜೆಟ್ನ ಸಂಪೂರ್ಣ ವಿವರಗಳನ್ನು ನೋಡ್ತಾ ಹೋದರೆ ಇವತ್ತಿನ ಬಜೆಟ್ ದೇಶಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿತ್ತು ಅಂತ. ಗಾತ್ರದ ಬಗ್ಗೆ ಎಲ್ಲ ನಾನು ಮಾತಾಡ್ಲಿಕ್ಕೆ ಹೋಗದೆ ಅದರ ಕೆಲವು ಚರಿತ್ರಾರ್ಹ ಅಂಶಗಳನ್ನೀಗ ನಾನು ಒಂದು ಪ್ರಸ್ತಾವ ರೂಪದಲ್ಲಿ ಮಾತಾಡ್ತೇನೆ. ಮೊದಲನೇದಾಗಿ ಮೋದಿಯವರ 3ನೇ ಅವಧಿಯ ಮೊದಲ ಪೂರ್ಣಕಾಲಿಕ ಬಜೆಟ್ ಇದು. ಹಿಂದೆ ಮಂಡಿಸಿದ್ರು ಚುನಾವಣಾ ಪೂರ್ವದಲ್ಲಿ, ಅದು ಮಧ್ಯಂತರ ಬಜೆಟ್. ನಿರ್ಮಲಾ ಸೀತಾರಾಮನ್ರಿಗೆ ಇದು 7ನೇ ಸ್ಟ್ರೈಟ್ ಬಜೆಟ್, ಅಂದರೆ ಒಟ್ಟು ಸರಣಿಯಲ್ಲಿ ಮಂಡಿಸಿದ 7ನೇ ಬಜೆಟ್. ಆ ಮೂಲಕ ಅವರು ಹಿಂದೆ ಪ್ರಧಾನಮಂತ್ರಿಯಾಗಿದ್ದಂಥ ಮೊರಾರ್ಜಿ ದೇಸಾಯಿ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಈ ಮೊದಲೇ ಅವರು ಚಿದಂಬರಂ, ಮನಮೋಹನ್ ಸಿಂಗ್ ಮೊದಲಾದವರು ಮಂಡಿಸಿದ 5 ಬಜೆಟ್ಗಳ ದಾಖಲೆಯನ್ನು ಮುರಿದಿದ್ದಾರೆ. ಒಂದು ಬಜೆಟ್ ಇಡೀ ದೇಶವನ್ನು, ಕೇಂದ್ರದ ಬಜೆಟ್, ಯೂನಿಯನ್ ಬಜೆಟ್ ಹೇಳ್ತಾರೆ, ಕೆಲವರು ಅದನ್ನ ಒಕ್ಕೂಟ ಬಜೆಟ್ ಅಂತ ಹೇಳ್ತಾರೆ, ಕೆಲವರು ಕೇಂದ್ರ ಅಂತ ಹೇಳಲಿಕ್ಕೆ ಅದನ್ನು ಒಪ್ಪುವುದಿಲ್ಲ. ಬಜೆಟ್ ಇಡೀ ದೇಶವನ್ನು ಗಮನದಲ್ಲಿರಿಸಿಕೊಂಡು ಆಗ್ತದೆ. ಈ ಬಜೆಟ್ ಬಂದ ಕೂಡಲೇ ಅದನ್ನು ಆಡಳಿತ ಪಕ್ಷದವರು ಮೇಜು ಕುಟ್ಟಿ ಸ್ವಾಗತಿಸಲೇಬೇಕು, ವಿರೋಧ ಪಕ್ಷದವರು ಅದನ್ನು ಓದದೆ ನೋಡದೆ ಅದನ್ನು ಟೀಕಿಸಲೇಬೇಕು. ಯಾಕಂದರೆ ಬಜೆಟ್ ಎಂಬುದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಅರ್ಥಶಾಸ್ತ್ರ ಮತ್ತು ರಾಜಕೀಯ ಒಟ್ಟೊಟ್ಟಿಗೆ ನಡೆಯುವಂಥದ್ದು. ಈ ಜಗತ್ತಿನಲ್ಲಿ ಎಲ್ಲರಿಗೂ ಸಮಾಧಾನವಾಗುವಂಥ ಬಜೆಟನ್ನು ಮಂಡಿಸಿದವರು ಯಾರೂ ಇಲ್ಲ. ಇದ್ದರೆ ಅದು ಸರ್ವಾಧಿಕಾರಿ ಯಾರಾದರೂ ಆಗಿರ್ಬೋದು. ಆದ್ದರಿಂದ ಒಂದು ನಿರ್ಲಿಪ್ತ ಸ್ಥಿತಿಯಲ್ಲಿ ನಮಗೆ ಆ ಬಜೆಟಿನ ಒಳಗೆ ಹೋದರೆ ಅದರಲ್ಲಿ ಕೊರತೆಗಳು ಕಾಣ್ತವೆ, ಧನಾತ್ಮಕ ಅಂಶಗಳು ಕಾಣ್ತವೆ. ಒಟ್ಟಿನ ಈ ಬಜೆಟ್, ಮಧ್ಯಂತರ ಬಜೆಟ್ ಮತ್ತು ಈಗ ಮಂಡಿಸಿದ ಪೂರ್ಣಕಾಲಿಕ ಬಜೆಟನ್ನು ನೀವು ತುಲನಾ ಮಾಡಿದರೆ ಒಟ್ಟು ಅದರಲ್ಲಿ ಒಂದು ಸಂಯೋಜನೆ ಕಾಣ್ತದೆ. ಹೆಚ್ಚಿನ ಬದಲಾವಣೆಗಳು ಕಾಣುವುದಿಲ್ಲ. ನಿರ್ಮಲಾ ಸೀತಾರಾಮನ್ ಆವಾಗ ಯಾವ ಭಾವಾವೇಶದಿಂದ ಮಂಡಿಸಿದಾರೋ ಅದೇ ಭಾವಾವೇಶವನ್ನು ಇಲ್ಲಿ ಕೂಡ ತೋರಿದ್ದಾರೆ. ಹೆಚ್ಚುವರಿ ಅಂತಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ NDAಗೆ ಮತ್ತು BJPಗೆ ಯಾವ ಅಂಶ ಹಿನ್ನಡೆ ಆಯಿತೋ ಅದನ್ನು ಈ ಬಜೆಟ್ನಲ್ಲಿ ಸರಿಯಾಗಿ ಅಡ್ರೆಸ್ ಮಾಡಿದ್ದಾರೆ. ಅಂದರೆ ಅದರ ಬಗ್ಗೆ ಹೆಚ್ಚು ಗಮನ ಕೇಂದ್ರಿಸಿದ್ದಾರೆ. ಅದು ಉದ್ಯೋಗಜನಕ ಕ್ಷೇತ್ರ. ಇಂಡಸ್ಟ್ರಿಗಳಿಗೆ ಮಧ್ಯಮ, ಕಿರು, ಸಣ್ಣ ಮತ್ತು ಮಧ್ಯಮ, ಅವುಗಳು ಹೆಚ್ಚಾಗಿ ಮಹಾನಗರಗಳಲ್ಲಿ ಇರುವುದಿಲ್ಲ. ನಾವು ಭೌಗೋಳಿಕವಾಗಿ ಜಿಯೋ ಪೊಲಿಟಿಕಲ್ ರೀತಿಯಿಂದ ನೋಡಿದರೂ ಸಹ ಅವುಗಳು ದೊಡ್ಡ ನಗರಗಳಲ್ಲಿ ಇರುವುದಿಲ್ಲ. B ದರ್ಜೆ, C ದರ್ಜೆಯ ನಗರಗಳಲ್ಲಿ, ಸಣ್ಣ ದೊಡ್ಡ ಊರಿನ ಹೊರವಲಯಗಳಲ್ಲಿ ಇರ್ತವೆ. ಅವುಗಳು ದೇಶದ ಪ್ರಮುಖ ಉದ್ಯೋಗಜನಕ ಕ್ಷೇತ್ರಗಳು. ಹಳ್ಳಿಯಿಂದ ಅಲ್ಲಿಗೆ ಬರ್ತಾರೆ ಜನ, ಅಲ್ಲಿ ಉದ್ಯೋಗ ಮಾಡ್ತಾರೆ, ಅವರ ಊರಿಗೆ ಹೋಗ್ತಾರೆ. ಸೊ ಈ ಕ್ಷೇತ್ರಕ್ಕೆ ಈ ಬಜೆಟ್ನಲ್ಲಿ ಸ್ವಲ್ಪ ಹೆಚ್ಚಿನ ಮಹತ್ವ ಸಿಕ್ಕಿದೆ. ಮತ್ತು ತಾವು ಆಗ ಹೇಳಿದ್ರಿ, ಶ್ರದ್ಧಾ ಕೇಂದ್ರಗಳು. ಒಂದು ಸರಕಾರ ತನ್ನ ಬಜೆಟನ್ನು ಮಂಡಿಸುವಾಗ ತನ್ನ ಧ್ಯೇಯ ಧೋರಣೆಗಳನ್ನು ಅನುಸರಿಸಿಯೇ ಅದರಲ್ಲಿ ಪ್ರಾಧಾನ್ಯತೆಗಳನ್ನು ಕೊಡ್ತದೆ. ಸಹಜವಾಗಿ ನರೇಂದ್ರ ಮೋದಿ ಕೆಲವು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳ ಪುನರುಜ್ಜೀವನಕ್ಕೆ, ಅಭಿವೃದ್ಧಿಗೆ, ಕಾರಿಡಾರ್ ನಿರ್ಮಾಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಒಟ್ಟು ನೋಡಿದರೆ ಈ ಬಜೆಟ್ ಪ್ರಗತಿ ಪರವೋ ಅಥವಾ ಒಂದು ಬದಲಾವಣೆ ತರಬಲ್ಲದು ಅಂತ ಕೇಳಿದರೆ, ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದು ತಂತ್ರಜ್ಞಾನ ಆಧಾರಿತ, ತಂತ್ರಜ್ಞಾನಕ್ಕೆ ಹೆಚ್ಚು ಆದ್ಯತೆ ಕೊಡುವ ಮತ್ತು ಅನೇಕ ಕಡೆಗಳಲ್ಲಿ ವ್ಯಾಪಾರೋದ್ಯಮಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸುವ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅದಕ್ಕೆ ಆದ್ಯತೆ ಕೊಟ್ಟಂತಹ ಬಜೆಟ್ ಆಗಿ ಕಾಣಬರ್ತದೆ. ಓಕೆ ಕಿರಣ್ ಸರ್, ಈಗ ತಾವು ನೋಡುವ ಪ್ರಕಾರ ಈ ಒಂದು ಬಜೆಟ್ನ ವಿಚಾರವಾಗಿ ವಿಪಕ್ಷಗಳ ಹೇಳಿಕೆಗಳು ಕೆಲವೊಂದು ರೀತಿಯಲ್ಲಿದೆ. ಬಟ್ ತೆರಿಗೆ ಅಥವಾ ಅರ್ಥಶಾಸ್ತ್ರಜ್ಞರ ರೀತಿಯಲ್ಲಿ ಗಮನಿಸೋದಾದ್ರೆ ಈ ಒಂದು ಬಜೆಟನ್ನು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು ಅಂತ ಹೇಳಿ? ಇದೊಂದು ನಮ್ಮದು ನರೇಂದ್ರ ಮೋದಿ ಅವರ ಸರ್ಕಾರದ 3.0 ಇದೊಂದು ತುಂಬ ಒಂದು ಆಲೋಚನೆ ಮಾಡಿಕೊಂಡು ಮಾಡಿದ ಬಜೆಟ್ ಥರ ಕಾಣ್ತಾ ಇದೆ. ಇದೊಂದು ಪೂರ್ಣ ಪ್ರಮಾಣದ, ನಮ್ಮ ಜಯರಾಮ್ ಸರ್ ಹೇಳಿದ ಪೂರ್ಣ ಪ್ರಮಾಣದ ಒಂದು ಬಜೆಟ್. ಫೆಬ್ರವರಿಯಲ್ಲಿ ಮೆಂಡನ್ ಮಾಡಿದ್ದು ಇಂಟರ್ನಲ್ ಬಜೆಟ್, ಒಂದು ಮಧ್ಯಾವಧಿ ಬಜೆಟ್. ಸೊ ಅದಕ್ಕೆ ಮತ್ತು ಇದಕ್ಕೆ ಕಂಪೇರ್ ಮಾಡಿದರೆ ತುಂಬ ವ್ಯತ್ಯಾಸ ಇದೆ. ಬಟ್ ಅವರದ್ದು ಪ್ರಕಾರ ಡೆಫಿಸಿಟ್ ಅದೆಲ್ಲ 4.9% ಆಫ್ ದ GDP, ಅದೆಲ್ಲ ನಾರ್ಮಲ್ ಒನ್ ಆ್ಯಂಡ್ ದ ಸೇಮ್ ಇರ್ಬೋದು. ನನ್ನ ಒಂದು ಇದರ ಪ್ರಕಾರ ಇದೇ ಬಜೆಟನ್ನು ಮೊನ್ನೆ ಫೆಬ್ರವರಿಯಲ್ಲಿ ಮಂಡನೆ ಮಾಡ್ತಿದ್ರೆ ಬಹುಶಃ NDAಗೆ ಒಂದು 20-25 ಸ್ಥಾನಗಳು ಜಾಸ್ತಿ ಬರ್ತಿತ್ತೋ ಏನು ಹೇಳುವ ಒಂದು ಲಾಜಿಕ್ ಏನಂತ ಹೇಳ್ತೇನೆ. ಇಲ್ಲಿ ಒಂದು ಮಧ್ಯಮ ವರ್ಗಕ್ಕೆ
ಬಡವರಿಗಳಿಗಾಗಿ ಒಂದು ಸ್ವಲ್ಪ ಒಂದು ಫೋಕಸ್ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡಿದ್ದು ಹಿಂದೆ 400 ಪಾರ್ ಅಂತ ಹೇಳ್ತಾ ಹೋದ್ರು, ಬಟ್ ಜನರು ಅಷ್ಟೊಂದು ಕೊಡ್ಲಿ, ಥರ್ಡ್ ಟೈಮ್ ಆದ ಕಾರಣ ಜನರು ಅಷ್ಟೊಂದು ಕೊಟ್ಟಿರ್ಲಿಕ್ಕಿಲ್ಲ. ಏನೋ ಬೇರೆ ಬೇರೆ ಒಂದು ಆಯಾ ರಾಜ್ಯಗಳಲ್ಲಿ ಬೇರೆ ಬೇರೆ ಆದಂಥ ಒಂದು ಸಮಸ್ಯೆಗಳಿರ್ತವೆ, ಅದರ ಬೇಸ್ದಲ್ಲಿ ಒಂದು ಜನರು ಮತ ಹಾಕಿದ್ದಾರೆ. ಅದನ್ನೆಲ್ಲ ಕ್ರೋಢೀಕರಿಸಿ ಇವಾಗ ಇದು ಸಂಪೂರ್ಣವಾದ BJPಯ ಬಹುಮತದ ಸರ್ಕಾರ ಅಲ್ಲ, ಒಂದು NDA ಸರ್ಕಾರ. ಹಾಗಾಗಿ ಬಿಹಾರ ಇರ್ಬೋದು, ಆಂಧ್ರ ಪ್ರದೇಶಕ್ಕೆ ಕೆಲವೊಂದು ಬೋನಸ್ ಕೊಟ್ಟಿದ್ದಾರೆ. ಅಂದರೆ ಇದೊಂದು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೋಸ್ಕರ ಎಲ್ಲ. ಮತ್ತು ಈ ಸಲ ಬಜೆಟಲ್ಲಿ ಒಂದು ವಿಶೇಷ ಅಂತ ಏನು ಖಂಡಿತ ಅಂತ ಹೇಳಿದರೆ, ಇಷ್ಟು ಸಮಯ ಗೋಲ್ಡ್ ಸಿಲ್ವರಿಗೆ ಈ ಮಹಿಳೆಯರಿಗೆ ಒಂದು ಏನು ಅಟ್ರಾಕ್ಟಿವ್ ಏನಿರುತ್ತೆ ಗೋಲ್ಡ್ನ ಬಗ್ಗೆ, ಚಿನ್ನದ ರೇಟ್ ಹೇಗಿದೆ ಡೈಲಿ ನೋಡ್ತಾ ಇರ್ತಾರೆ. ಈ 15% ಇದ್ದ ಕಸ್ಟಮ್ ಡ್ಯೂಟಿಯನ್ನು 6% ಇಳಿಸಿದ್ದಾರೆ. ಆ ಒಂದು ಅನೌನ್ಸ್ ಆದದ್ದೇ ತಡ ನಮ್ಮದು ಒಂದು ಶನಿವಾರ ಮಾರುಕಟ್ಟೆಯಲ್ಲಿ ಒಂದು ಅಲ್ಲೋಲ ಕಲ್ಲೋದು ಶುರು ಆಯಿತು. ಅದೇನು ಗೊತ್ತಾ, ಅದರಲ್ಲಿ ಕೂಡ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಒಂದು ಆಭರಣ ತಗೊಳ್ಳಿಗೆ ಒಂದು ಪ್ರಾಶಸ್ತ್ಯ ಆಯಿತು. ಸೊ ಆದ ಕಾರಣ ಇದೊಂದು ಬಜೆಟ್ ತುಂಬ ಆಲೋಚನೆ ಮಾಡಿ ನಮ್ಮ ಇನ್ನು ಮುಂದಿನ 5 ವರ್ಷಕ್ಕೆ ಹೇಗಿರಬೇಕು ಎಂಬ ಆಲೋಚನೆ ಮಾಡಿದಂಥ ಒಂದು ಬಜೆಟ್. ಹಾಗೂ ನಮ್ಮದು ತೆರಿಗೆ ಕೂಡ ಇದು ನ್ಯೂ ರೆಜ್ಯೂಮಲ್ಲಿ ಹೇಗೆ ಅದರ ಬಗ್ಗೆ ನಮ್ಮ ಸುಬ್ರಹ್ಮಣ್ಯ ಸರ್ ಅವರು ಹೇಳುವರು. ಸೊ ತುಂಬ ಅರ್ಥಗರ್ಭಿತವಾದ ಒಂದು ಬಡವರಿಗೋಸ್ಕರ, ಮಧ್ಯಮ ವರ್ಗದೋಸ್ಕರ ಮಾಡಿದ ಬಜೆಟ್. ಅಫ್ಕೋರ್ಸ್ ಒಂದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಬಂದು ಇಂಡೆಕ್ಸೇಷನ್ ತೆಗೆದಿದ್ದಾರೆ. ಮತ್ತು ನಮ್ಮ ಶೇರ್ ಮಾರ್ಕೆಟ್ ಸ್ವಲ್ಪ ತಲ್ಲಣ ಆಯಿತು, ಯಾಕಂದರೆ ಸ್ವಲ್ಪ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರ ಬಗ್ಗೆ ಇನ್ನು ಮುಂದಕ್ಕೆ ನಾವು ಡಿಸ್ಕಷನ್ ಮಾಡೋಣ. ಸೊ ನನ್ನ ಪ್ರಕಾರ ಜನರಿಗೆ ಬೇಕಾದ, ಜನರ ಮನಸ್ಸಿಗೆ ತಲುಪಬೇಕಾದ ಒಂದು ಬಜೆಟ್ ಅನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸುಬ್ರಹ್ಮಣ್ಯ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ ಇವತ್ತಿನ ಬಜೆಟ್ನ ವಿಚಾರದಲ್ಲಿ? ನಾನು ಈ ಬಜೆಟ್ ವಿಷಯ ಹೇಳ್ಬೇಕಂತ ಆದರೆ, ಈ ಬಜೆಟನ್ನು ಒಪೋಸಿಷನ್ ಪಾರ್ಟಿಯವರದು ಬಾಯಿ ಮುಚ್ಚಿಸುವಕ್ಕೋಸ್ಕರ ಮಾಡಿದಾರಂತ ನನಗೆ ಅನಿಸಿಕೆ. ಇನ್ನೊಂದು ಏನಂತ ಹೇಳಿದರೆ, ಸ್ಟೇಟ್ ಬಜೆಟ್ ಮಾಡುವಾಗ ಯಾವತ್ತು ಶಕ್ತಿ 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 ಯೋಜನೆ ಅಂತ ಹೇಳಿಕೊಂಡು ಅವರು ಬಜೆಟನ್ನು ಮಂಡಿಸ್ತಾರೆ. ಅವರ ಶಕ್ತಿ ಯೋಜನೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಬಜೆಟನ್ನು ಮಾಡಿದ್ದಾರೆ. ಯಾವಾಗಲೂ ಅಪೋಸಿಷನ್ ಪಾರ್ಟಿಯವರು ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ ಏನು ಮಾಡ್ತಾ ಇದ್ದೀರಿ, ನೀವು ಬಡವರಿಗೋಸ್ಕರ ಏನು ಮಾಡ್ತಾ ಇದ್ದೀರಿ, ಮಹಿಳೆಯರಿಗೋಸ್ಕರ ಏನು ಮಾಡ್ತಾ ಇದ್ದೀರಿ, ಇಲ್ಲ ರೈತರಿಗೋಸ್ಕರ ಏನು ಮಾಡ್ತಾ ಇದ್ದೀರಿ, ಇದು ಒಂದು ಕೇಳುವಂಥ ಸಾಮಾನ್ಯ ಕ್ವಶನ್. ಈ ಬಜೆಟಲ್ಲಿ ನೀವು ಅವರು ಸಾಕಪ್ಪ ಸಾಕು ಅಂತ ಹೇಳಬೇಕು, ಅಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಈ ಬಜೆಟಲ್ಲಿ ನಾವು ಎಷ್ಟು ಕಲ್ತ್ರೂ ಸಾಕಾಗುವುದಿಲ್ಲ, ಅಷ್ಟು ಬೆನಿಫಿಟನ್ನು ಅವರು ದುರ್ಬಲ ವರ್ಗದವರಿಗೆ, ಮಹಿಳೆಯರಿಗೆ ಮತ್ತು ರೈತರಿಗೆ ಕೊಟ್ಟಿದ್ದಾರೆ. ಬಟ್ ನೀವು ಕೇಳೋದಾದರೆ ಈ ಟ್ಯಾಕ್ಸ್ ಪೇಯರಿಗೆ ಓಕೆ, ಇನ್ನು ಮುಂದಕ್ಕೆ ನಾವು ಡಿಸ್ಕಸ್ ಮಾಡುವ. ಬಟ್ ಟ್ಯಾಕ್ಸ್ ಪೇಯರಿಗೆ ಒಂದು 5 ಪೈಸೆಯ ಬೆನಿಫಿಟನ್ನು ಕೊಟ್ಟಿಲ್ಲ. ಉಲ್ಟಾ ಅವರ ಟ್ಯಾಕ್ಸ್ ರೇಟನ್ನು ಜಾಸ್ತಿ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡಿಲ್ಲ, ಬಟ್ ಅವರು ನ್ಯೂ ರಿಜಿಮ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಇದನ್ನು ಟ್ಯಾಕ್ಸ್ ಪೇಯರಿಗೆ ಯಾವುದೇ ಬೆನಿಫಿಟ್ ಇಲ್ಲ. ಅವರು ಟಾರ್ಗೆಟ್ ಅನ್ನು 25.8 lakhs crores ಅಂತ ಇಟ್ಟಿದ್ದಾರೆ. ಸೊ ಯಾವುದೇ ಬೆನಿಫಿಟ್ ಅನ್ನು ಟ್ಯಾಕ್ಸ್ ಪೇಯರಿಗೆ ಕೊಡದೆ ಅವರನ್ನು ಅವರ ರಕ್ತ ಸುರಿಸಬೇಕಾದಿತ್ತು ಈ ಒಂದು ಬಜೆಟ್ ಅನ್ನು ಫುಲ್ಫಿಲ್ ಮಾಡಲಿಕ್ಕೆ. ಬಟ್ ನಾನು ನಿಮಗೆ ಹೇಳಬೇಕು ಹೇಳಿದರೆ, ದುರ್ಬಲ ವರ್ಗದವರಿಗೆ ಇರಲಿ, ಮಹಿಳೆಯರಿಗೆ ಇರಲಿ, ಇಲ್ಲದ್ರೆ ಜಸ್ಟ್ ಕಲ್ತು ಯೂನಿವರ್ಸಿಟಿಯಿಂದ ಹೊರಗೆ ಬರ್ತಾರೆ ಅಂಥವರಿಗೆ ಈ ಮತ್ತು ರೈತರಿಗೆ ಈ ಬಜೆಟಲ್ಲಿ ಸಿಕ್ಕಾಪಟ್ಟೆ ಭರ್ಪೂರ್ ಹೇಳ್ತೇವಲ್ಲ ನಾವು, ಆ ರೀತಿ ಬೆನಿಫಿಟನ್ನು ಕೊಟ್ಟಿದ್ದಾರೆ. ಸೊ ಹೌದು, ಸೊ ಇಬ್ಬರು ನಮ್ಮ ಸ್ಪೀಕರ್ ಅವರು ಹೇಳಿದಾಗೆ, ಸೊ ಡೆಫಿನೆಟ್ ಆಗಿ ನಾನು ಒಪ್ತೇನೆ. ಇದಂತ ಹೇಳಿದರೆ ಇದರಲ್ಲಿ ಓಕೆ, ಕ್ಯಾಪೆಕ್ಸಿಗೆ ಸಹ 11,111 crores ಅನ್ನು ಇಟ್ಟಿದ್ದಾರೆ. ಇದರ ವಿಷಯದಲ್ಲಿ ನಮಗೆ ಇನ್ನೂ ನಾವು ಸ್ಟಡಿ ಮಾಡಬೇಕಾದಿತ್ತು. ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ಕ್ಯಾಪೆಕ್ಸ್ ಇದರಿಂದ ಏನು ಇನ್ನೂ ಬೆನಿಫಿಟ್ ಎಲ್ಲ ಸಿಗ್ತದೆ ಅಂತ ಹೇಳಿಕೊಂಡು ನಾವು ಆಲೋಚನೆ ಮಾಡಬೇಕು. ಇದರಿಂದ ನಮ್ಮ ಬೇರೆ ಉದ್ಯಮಿಗಳಿಗೆ ಬೆನಿಫಿಟ್ ಸಿಗ್ತದಾ ಅಂತ ನಾವು ನೋಡಬೇಕು. ಓಕೆ, ಜರಮ್ ಸರ್, ಈಗಾಗಲೇ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಬೆನಿಫಿಟ್ಗಳು ದೊಡ್ಡ ಮಟ್ಟಕ್ಕೆ ಇಲ್ಲ ಅನ್ನುವಂತಹ ಒಂದು ಕೂಗು ಕೂಡ ಇದೆ. ಕೇವಲ ಬಿಹಾರ, ಆಂಧ್ರಕ್ಕೇನೆ ಮಾತ್ರ ಅನೇಕ ಅನುದಾನಗಳು ಹೋಗಿದೆ. ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಕರಾವಳಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ವಿಚಾರಗಳಿಲ್ಲ. ವೀಕ್ಷಕರು ಕೂಡ ಈಗಾಗಲೇ
ಕಾಯ್ತಾ ಇರುವಂಥ ಪ್ರಮುಖ ವಿಚಾರಗಳು. ಅನೇಕ ಸುದ್ದಿವಾಹಿನಿಗಳಲ್ಲಿ ಕರ್ನಾಟಕ ಅಥವಾ ಕರಾವಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನು ಈ ಬಜೆಟಲ್ಲಿ ಇದೆ ಅನ್ನುವಂಥದ್ದು, ಆ ವಿಚಾರವಾಗಿ ಗಮನಿಸೋದಾದ್ರೆ ಈ ಬಜೆಟ್ನಲ್ಲಿ NDA ಮಿತ್ರಕೂಟದ ಸರ್ಕಾರ ಯಾವ ಎಲ್ಲ ಅನಿವಾರ್ಯತೆಗಳನ್ನು ಎದುರಿಸಬೇಕಾಯಿತು ಅಂತ ಹೇಳೋದು ಒಂದು ಪ್ರತಿಫಲಿಸ್ತದೆ. ಮುಖ್ಯವಾಗಿ ಆಂಧ್ರ ಪ್ರದೇಶಕ್ಕೆ ಅದು ಅಲ್ಲಿಯ TDP ತನ್ನ ಮಿತ್ರ ಪಕ್ಷ ಆಗಿರೋದ್ರಿಂದ ಅದನ್ನು ಸರ್ಕಾರ ಉಳಿಬೇಕಾದ್ರೆ ಅದನ್ನು ತೃಪ್ತಿಪಡಿಸಬೇಕು. ಅದು ರಾಜಕೀಯ ಅನಿವಾರ್ಯತೆ. ಚರ್ಚೆಯ ಆರಂಭದಲ್ಲೇ ಹೇಳಿದೆ, ಅರ್ಥಶಾಸ್ತ್ರ ಮತ್ತು ರಾಜಕೀಯ ಒಟ್ಟೊಟ್ಟಿಗೆ ಹೋಗುವಂಥದ್ದು ಅಂತ. ಹಾಗಾಗಿ ಅದಕ್ಕೆ 15,000 ಕೋಟಿ ರೂಗಳನ್ನು ಅವರು ಅಮರಾವತಿ ಅಲ್ಲಿಯ ರಾಜಧಾನಿ ನಿರ್ಮಾಣಕ್ಕೆ, ಅದರ ರಾಜಧಾನಿ ಅಭಿವೃದ್ಧಿಗೆ ಕೊಡಬೇಕು ಅಂತೇಳೋ ಒಂದು ಅಂದಾಜಿನಿಂದ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಹೇಳ್ತಾರೆ ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಪ್ರಕಾರ ಅದನ್ನು ಕೊಡಬೇಕಾಗಿ ಬಂತು ಅಂತಲೂ ಹೇಳ್ತಾರೆ. 2 ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಬಜೆಟ್. ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಕರಾವಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಇನ್ನೂ ಕೂಡ ಗೊಂದಲಗಳಿದೆ ಅನ್ನುವಂಥ ರೀತಿಯಲ್ಲಿತ್ತು. ಸೊ ಇದರ ಬಗ್ಗೆ ಹೇಳೋದಾದ್ರೆ ಮತ್ತು ಅಲ್ಲಿ ವೈದ್ಯಕೀಯ ಮೂಲಸೌಕರ್ಯ, ಹೀಗೆ ಇದಕ್ಕಾಗಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ ಅವರು ಹೆಚ್ಚುವರಿ ಒಂದು ಪ್ಯಾಕೇಜನ್ನು ಘೋಷಿಸಿದ್ದಾರೆ. ನಾವು ಇದನ್ನು ನೋಡುವಾಗ ಬಿಹಾರ ಹಿಂದುಳಿದ ರಾಜ್ಯ, ಅದು ಸಹ ಒಂದು ಪರಿಗಣಿಸಬೇಕು, ಮತ್ತು ಮೈತ್ರಿ ಸರ್ಕಾರದಲ್ಲಿ ಅದೊಂದು ಅಂಗಪಕ್ಷ. ಆಮೇಲೆ ನಾರ್ತ್ ಈಸ್ಟರ್ನ್ ಅಂದರೆ ಈಶಾನ್ಯ ಭಾರತಕ್ಕೆ ಸ್ವಲ್ಪ ಮಹತ್ವ ಹೆಚ್ಚು ಹೋಗಿದೆ. ಯಾಕೆ ಹೇಳಿದರೆ ಈಶಾನ್ಯ ಭಾರತದ ಅಸ್ಸಾಂ, ಉತ್ತರಾಖಂಡ ಇವೆಲ್ಲ ಹಿಮಾಲಯದ ತಪ್ಪಲಿನಲ್ಲಿರುವ ರಾಜ್ಯಗಳು. ಅಲ್ಲಿ ಆಗಾಗ ಭೂಕುಸಿತಗಳು ಸಂಭವಿಸ್ತವೆ. ಮತ್ತು ಅಲ್ಲಿ ಆ ಉತ್ತರ ಕೆಲವು ರಾಜ್ಯ ಸಪ್ತಸೋದರಿ ರಾಜ್ಯಗಳೇನಿದ್ದಾವೆ ಮತ್ತು ಆ ಕಡೆ ಇರುವಂಥ ಕೆಲವು ರಾಜ್ಯಗಳಲ್ಲಿ ಅಲ್ಲಿ ನದಿಗಳ ನೀರಿನ ಪ್ರವಾಹಕ್ಕೆ ತಡೆ ಒಡ್ಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಆ ನದಿಗಳು ಉದಯಿಸುವುದು ಬೇರೆ ದೇಶಗಳಲ್ಲಿ, ನೇಪಾಳ, ಬಾಂಗ್ಲಾ ಹೀಗೆ. ಆದ್ದರಿಂದ ಅಲ್ಲಿ ಒಂದು ರಿಸೈಲೆನ್ಸ್ ಅಂದರೆ ಪುನರುಜ್ಜೀವನಗೊಳ್ಳುವಂತಹ ಮೂಲಸೌಕರ್ಯವನ್ನು ನಿರ್ಮಿಸಲಿಕ್ಕೆ ಆದ್ಯತೆ ಕೊಡಬೇಕು. ಆದ್ದರಿಂದ ಅಲ್ಲಿಯ ಕಷ್ಟಗಳಿಗೆ ಸ್ವಲ್ಪ ಈ ಸರ್ಕಾರ ಹೆಚ್ಚು ಆದ್ಯತೆ ಕೊಟ್ಟಿದೆ ಅಂತ ಕಾಣ್ತದೆ. ಬಹಳ ಹಿಂದೆ ಹೋದರೆ ಈಶಾನ್ಯ ರಾಷ್ಟ್ರಗಳು ನಮ್ಮನ್ನು ನೀವು ಹೊರಗಿಟ್ಟಿದ್ದೀರಿ ಅಂತಲೇ ಬೈತಾ ಇದ್ವು, ಅಂದರೆ ಆ ರಾಜ್ಯಗಳ ಪ್ರತಿನಿಧಿಗಳು. ಆ ಮಟ್ಟಿಗೆ ಅಲ್ಲಿ ಬದಲಾಗಿದೆ. ಇನ್ನು ತಾವು ಹೇಳಿದರೆ ಕರ್ನಾಟಕಕ್ಕೆ ಪ್ರಯೋಜನ ಏನಿದೆ ಅಂತ ಅವರ ಒಂದು ಪ್ಯಾರದಲ್ಲಿ ಶ್ರಿಂಪ್ ಅಗ್ರಿಕಲ್ಚರ್ ಅಂದರೆ ಸಿಗಡಿ ಕೃಷಿಯ ಬಗ್ಗೆ ಅವರೊಂದು ಮಾತಾಡ್ತಾರೆ. ಅದರ ಬಗ್ಗೆ ಆ ಡಾಕ್ಯುಮೆಂಟಲ್ಲಿ ಹೆಚ್ಚಿನ ವಿವರಗಳಿಲ್ಲ. ಅಲ್ಲಿ ಇರೋದೇನಂತಂದರೆ ನಬಾರ್ಡ್ ಮೂಲಕ ನೆರವು ಕೊಡುವುದಾಗಿ ಹಣಕಾಸು ಸಚಿವರು ಹೇಳ್ತಾರೆ. ಸೊ ಅದರ ಬಗ್ಗೆ ಏನು ಅಂತ ಹೇಳೋದು ಇನ್ನು ಮುಂದೆ ಗೈಡ್ಲೈನ್ಸ್ಗಳು ಬರಬೇಕು. ಆದರೆ ಒಂದು ಬಜೆಟಿಂದ ಇಡೀ ದೇಶದ ಭೌಗೋಳಿಕ ವ್ಯಾಪ್ತಿಯನ್ನು ಪರಿಗಣಿಸಿ ಮಾಡೋದ್ರಿಂದ ಅದರಲ್ಲಿರುವ ಕೆಲವು ಸಾಮಾನ್ಯ ಯೋಜನೆಗಳ, ಈಗ ನೀವು ಸೆಕ್ಟರ್ ಸ್ಪೆಸಿಫಿಕ್ ಅಥವಾ ರೀಜನ್ ಸ್ಪೆಸಿಫಿಕ್ ಅಂದರೆ ಆಗ ಹೇಳಿದೆ ನಾನು ಭೂಕುಸಿತಕ್ಕೆ ಮಾಡಿದಂಥ ಯೋಜನೆಗಳು ಅಥವಾ ಅಲ್ಲಿ ಹಿಂದುಳಿದ ರಾಜ್ಯಗಳಲ್ಲಿ ಮೂಲಸೌಕರ್ಯ ವೃದ್ಧಿ, ವೈದ್ಯಕೀಯ ಸವಲತ್ತುಗಳ ಅಭಿವೃದ್ಧಿಗೆ ಮಾಡಿದಂಥ ಯೋಜನೆಗಳ ಪ್ರಯೋಜನ ಇಲ್ಲಿ ಆಗದೇ ಇದ್ದರೂ ಇಲ್ಲಿ ಮಹಿಳೆಯರಿಗೆ ಏನು ಹಾಸ್ಟೆಲ್ ಕಟ್ತೇವೆ ಅಂತೇಳಿ ಹೇಳಿದಾರಲ್ಲ, ಆ ಪ್ರಯೋಜನ ಇಡೀ ದೇಶಕ್ಕೆ ಅನ್ವಯ ಆಗುವಂಥದ್ದಲ್ಲ. ಅದನ್ನು ಅವರೇನು ಹೇಳ್ತಾರೆ, ಇಂಡಸ್ಟ್ರಿ ಒಟ್ಟಿಗೆ ಸಹಯೋಗ ಮಾಡಿಕೊಂಡು ಕಟ್ತೇವೆ ಹೇಳ್ತಾರೆ. ಇಲ್ಲಿ ಸಹ ಅವರು ಹೆಚ್ಚಾಗಿ ಈ ಬಜೆಟ್ನಲ್ಲಿ PPP ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ಗೆ ಒಂದು ಸ್ವಲ್ಪ ಮಹತ್ವವನ್ನು ಹೆಚ್ಚು ಕೊಟ್ಟಿದ್ದಾರೆ ಅವರು. ಮತ್ತು ತೆರಿಗೆಯ ವಿಧಾನವನ್ನು ಆಗ ಸರ್ ಹೇಳಿದರು, ಅದನ್ನು ಸ್ವಲ್ಪ ಅವರು ಮಾಡಲಿಕ್ಕೆ ಬಹಳ ಸರಳೀಕರಣ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಇದ್ದದನ್ನು 75,000ಕ್ಕೆ ಹೆಚ್ಚಿಸಿದ್ದಾರೆ. ಸದ್ಯಕ್ಕೆ ಸಂಬಳ ತಗೊಂಡು ತೆರಿಗೆ ಕಟ್ಟುವವರಿಗೆ ಸ್ವಲ್ಪ ಮಟ್ಟಿನ ನಿರಾಳತೆ ಇದರಿಂದ ಉಂಟಾಗಿದೆ ಅಂತ ನನಗೆ ಕಾಣ್ತದೆ. ಓಕೆ, ಸುಬ್ರಹ್ಮಣ್ಯ ಸರ್, ಅಂದರೆ ಅವರಿಗೆ ಹೇಳುವಂಥದ್ದು ಸಂಬಳವನ್ನು ಪಡೆಯುವಂಥ ವ್ಯಕ್ತಿಗಳಿಗೆ ಸ್ವಲ್ಪ ನಿರಾಳ ಆಗಿದೆ, ಸರಳೀಕರಣವನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಏನಾದರೂ ಬದಲಾವಣೆಗಳಿದೆಯಾ ಆದಾಯ ತೆರಿಗೆ ವಿಚಾರದಲ್ಲಿ ನೋಡೋದಾದ್ರೆ? ಆದಾಯ ತೆರಿಗೆಯನ್ನು ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು ಓಲ್ಡ್ ರಿಜಿಮ್ ಅಂತ ಹೇಳ್ತಾರೆ, ಯಾಕೆಂದ್ರೆ ಹಿಂದಿನಿಂದ ಬಂದದ್ದು ಒಂದು, ಮತ್ತೆ ಇನ್ನೊಂದು ನ್ಯೂ ರಿಜಿಮ್ ಅಂತ ಅವರು ಇನ್ನೊಂದು ಆಡ್ ಮಾಡಿಕೊಂಡಿದ್ದಾರೆ. ಅವರು ಓಲ್ಡ್ ರಿಜಿಮ್ ಅಲ್ಲಿ ಏನೂ ಬದಲಾವಣೆಯನ್ನು ತಂದಿಲ್ಲ. ನ್ಯೂ ರಿಜಿಮ್ ಅಲ್ಲಿ ಮಾತ್ರ ಎಲ್ಲಿ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇತ್ತು ಅದನ್ನು ಅವರು 25,000ವನ್ನು ಆಡ್ ಮಾಡಿದ್ದಾರೆ. ಸೊ ನ್ಯೂ ರಿಜಿಮ್ ಯೂಶುವಲಿ ಯಾರೆಲ್ಲ ATC ಬೆನಿಫಿಟ್ ತೆಗಿತಾರೆ, ಇಲ್ಲ ಹೌಸಿಂಗ್ ಲೋನ್ ಇದೆ ಅಂತವರಿಗೆ ಆ ಬೆನಿಫಿಟ್ ಬರುವುದಿಲ್ಲ. ಅವರು ಅಂಥದ್ದನ್ನು ಆ ನ್ಯೂ ರಿಜಿಮ್ ಅನ್ನು ಆಪ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ರೆ, ಸೊ ಓಲ್ಡ್ ರಿಜಿಮ್ನವರಿಗೆ ಯಾವುದೇ ಒಂದು ಬೆನಿಫಿಟ್ ಇದರಲ್ಲಿ ಸಿಕ್ಕಿಲ್ಲ. ನ್ಯೂ ರಿಜಿಮ್ನವರಿಗೆ ಯಾಕೆಂತ ಹೇಳಿದ್ರೆ, ಒಂದು ಬಜೆಟ್ ಮೊದಲು ಸೊ ತುಂಬ ಈ ಬಜೆಟಿನಿಂದ ಟ್ಯಾಕ್ಸ್ ಪೇಯರ್ಸ್ ಒಂದು ಆಶೆಯನ್ನು ಇಟ್ಟುಕೊಳ್ತಾರೆ. ನಮಗೆ ಇಷ್ಟು ಬೆನಿಫಿಟ್ ಸಿಗಲಿ, ನಮಗೆ ಇಷ್ಟು ಬೆನಿಫಿಟ್ ಸಿಕ್ಕಿದ್ರೆ ನಮಗೆ ಇಷ್ಟು ಟ್ಯಾಕ್ಸ್ ಕಟ್ಟಲಿಕ್ಕೆ ಕಮ್ಮಿ ಆಗ್ತದೆ, ಆ ರೀತಿ ಆಶೆಯನ್ನು ಇಟ್ಟುಕೊಳ್ತಾರೆ. ಏನು ಆಶೆ ಇದೆ ಈ ಬಜೆಟಲ್ಲಿ, ಯಾಕೆಂದರೆ ಇದು ಮಧ್ಯಂತರ ಹೇಳ್ಬೋದು ಬಜೆಟ್, ರೀಸೆಟ್ ಬಜೆಟ್ ಅಂತ ಹೇಳ್ತಾರೆ. ಸೊ ಈ ಬಜೆಟಲ್ಲಿ
ಅದನ್ನು ಕನ್ಸಿಡರ್ ಮಾಡಿರ್ಲಿಕ್ಕಿಲ್ಲ. ಸೊ ನೆಕ್ಸ್ಟ್ ಬಜೆಟಲ್ಲಿ ಮಾಡ್ಬೋದು. ಹಾಗೂ ಹೇಳ್ಬೇಕು ಹೇಳಿದರೆ ಈ ಬಜೆಟಲ್ಲಿ ಆ ನ್ಯೂ ರಿಜಿಮಲ್ಲಿ 17,500 ಟ್ಯಾಕ್ಸ್, ಯಾರು ನ್ಯೂ ರಿಜಿಮನ್ನು ಆಪ್ಟ್ ಮಾಡ್ತಾರಲ್ಲ ಅವರಿಗೆ ಟ್ಯಾಕ್ಸ್ ಉಳಿತದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಯೂಶ್ವಲಿ ಯಾವುದೇ ಒಂದು ಬೆನಿಫಿಟ್ ಅನ್ನು ಟ್ಯಾಕ್ಸ್ ಪೇಯರಿಗೆ ಇದರಲ್ಲಿ ಕೊಟ್ಟಿಲ್ಲ. ಮತ್ತೆ ಇನ್ನೊಂದಿದೆ, ಫ್ಯಾಮಿಲಿ ಪೆನ್ಷನ್ ಅಂತ ಹೇಳ್ತಾರೆ. 15,000 ಇತ್ತು, 15,000 ಇದ್ದದನ್ನು 25,000 ಮಾಡಿದ್ದಾರೆ ಫ್ಯಾಮಿಲಿ ಪೆನ್ಷನ್ ಸಿಗುವವರಿಗೆ ಮಾತ್ರ. ಸೊ ಅದು ಬಿಟ್ಟರೆ ಬೇರೆ ಯಾವುದು ಈ ಬೆನಿಫಿಟ್ ಇದರಲ್ಲಿ ಅಂಥದ್ದೊಂದು ಗಮನಕ್ಕೆ ಬರುವಂತ ಏನು ಬೆನಿಫಿಟ್ ಕೊಟ್ಟಿಲ್ಲ ಅಂತ ಹೇಳಿಕೊಂಡು. ಹಾಗೆ ಇದೆ ವಿವಾದ್ ಸೆ ವಿಶ್ವಾಸ್ ಅಂತ ಹೇಳ್ತಾ ಇದ್ದಾರೆ, ಇದರಲ್ಲಿ ತರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಲಿಟಿಗೇಷನ್ ಮುಂಚೆ ಇತ್ತು, ಸೊ ಯಾವುದೋ ಒಂದು ರೀಸನ್ ಇಂದ ಲಿಟಿಗೇಷನ್ ಆಗಿದ್ದಿರ್ಬೋದು, ಅಂಥವರಿಗೆ ಅವರು ವಿವಾದ್ ಸೆ ವಿಶ್ವಾಸ್ ಅಂತ ತರ್ತಾ ಇದ್ದಾರೆ. ಆ ವಿವಾದ್ ಸೆ ವಿಶ್ವಾಸ್ ತಂದದ್ರಿಂದ ಸೊ ಕೆಲವೆಲ್ಲ ಟ್ಯಾಕ್ಸ್ ಪೆನಾಲ್ಟಿ ಎಲ್ಲ ಇಲ್ಲದೆ, ಇಂಟ್ರೆಸ್ಟ್ ಪೆನಾಲ್ಟಿ ಎಲ್ಲ ಇದ್ದದೆ ಟ್ಯಾಕ್ಸ್ ಮಾತ್ರ ಕಟ್ಟಿಕೊಂಡು ಅದನ್ನು ಮುಗಿಸಬಹುದಾದ ಒಂದು ಅನುಕೂಲತೆ ಅದರಲ್ಲಿ. ಅದನ್ನು ಬಿಟ್ಟರೆ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ TDS ಅನ್ನು TCS ಅನ್ನು ಸರಳೀಕರಣ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದರ ಗೈಡ್ಲೈನ್ಸ್ ಎಲ್ಲ ಬರಬೇಕಷ್ಟೇ. ಯಾಕೆಂತ ಹೇಳಿದ್ರೆ ಇವತ್ತು ಬಜೆಟ್ ಆದ್ರಿಂದ ಅದರ ಗೈಡ್ಲೈನ್ಸ್ ಅನ್ನು ನೋಡಿಕೊಂಡು ನಾವು ಅದನ್ನು ಅರ್ಥ ಮಾಡಿಕೊಳ್ಬಹುದು. ಓಕೆ ಕಿರಣ್ ಸರ್, ಈಗಾಗಲೇ ಈ ಹಳೆ ತೆರಿಗೆ ಪದ್ಧತಿ ಮತ್ತು ಹೊಸ ತೆರಿಗೆ ಪದ್ಧತಿ ಈಗ ಬದಲಾವಣೆ ಆಗಿರುವಂಥದ್ದು. ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ ಹಳೆ ತೆರಿಗೆ ಪದ್ಧತಿಗಿಂತ ಈಗಿನ ಹೊಸ ತೆರಿಗೆ ಪದ್ಧತಿ ಜನರಿಗೆ ಅನುಕೂಲ ಆಗ್ತಾ ಇದೆಯಾ ಅಥವಾ ತೊಂದರೆಗಳು ಅನುಭವಿಸುವಂಥ ಪರಿಸ್ಥಿತಿಗಳಿದೆಯಾ ಅಂತ ಹೇಳಿ? ಇಲ್ಲ, ಯಾವತ್ತೂ ಕೂಡ ಯಾವ ಥರ ಕ್ಯಾಲ್ಕುಲೇಷನ್ ಹೋಗುತ್ತೆ ಅಂತ ಹೇಳಿದ್ರೆ, ಒಬ್ರು SSC ಒಬ್ರು ಆದಾಯ ತೆರಿಗೆ ಕಟ್ಟುವವರು ಎರಡನ್ನೂ ಕ್ಯಾಲ್ಕುಲೇಷನ್ ಮಾಡಿ ನೋಡಬೇಕು. ಓಲ್ಡ್ ರೆಜಿಮ್ ಅಲ್ಲಿ, ನ್ಯೂ ರೆಜಿಮ್ ಅಲ್ಲಿ ಅಫ್ಕೋರ್ಸ್ ಯಾರಿಗೆ ಸಂಬಳ ತಗೊಳ್ಳುವವರಿಗೆ ಬೆನಿಫಿಟ್ ಜಾಸ್ತಿ ಆಗ್ತದೆ. ಯಾಕಂದ್ರೆ 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದ್ದದ್ದು 75,000 ಮಾಡಿದ್ದು ಅದು ಸಂಬಳಕ್ಕೆ ಮಾತ್ರ, ಸ್ಯಾಲರಿ. ಬಿಸ್ನೆಸ್ನವರಿಗೆ ಅದು ಬರಲ್ಲ. ಸೊ ಹಾಗಾಗಿ ಸುಬ್ರಹ್ಮಣ್ಯ ಸರ್ ಹೇಳಿದಾಗೆ ಅದು ಹೆಚ್ಚಿನ ಮಟ್ಟಿಗೆ ಏನು ಲಾಭ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಓಲ್ಡ್ ರೆಜಿಮ್ ಅಲ್ಲಿ ಏನಂತ ಹೇಳಿದ್ರೆ, ಓಲ್ಡ್ ರೆಜಿಮ್ ಅಲ್ಲಿ ಏನು ಇರುತ್ತೆ, ಅಂಡರ್ ಸೆಕ್ಷನ್ 80C ಡಿಡಕ್ಷನ್ಸ್ ಅಂತ ಹೇಳಿದ್ರೆ 80C ಇರ್ಬೋದು, 80D ಅಂತ ಹೇಳಿದ್ರೆ ನಿಮ್ಮದು ಮೆಡಿಕ್ಲೇಮ್ ಪಾಲಿಸಿ ಕಟ್ಟಿದೆ ಅದಕ್ಕೆಲ್ಲ. ಸೊ ನೀವು ಸೇವಿಂಗ್ಸ್ ಮಾಡುವ ಕಡೆಗೆ ಹೆಚ್ಚಿದ್ರೆ ನಿಮಗೆ ಓಲ್ಡ್ ರೆಜಿಮ್ ಲಾಭ ಆಗುತ್ತೆ. ನೀವು ಎರಡನ್ನು ಕ್ಯಾಲ್ಕುಲೇಷನ್ ಮಾಡಿ, ಓಲ್ಡ್ ರೆಜಿಮ್ ಪ್ರಕಾರ ನಿಮಗೆ ಎಷ್ಟು ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಕ್ಕೆ, ನ್ಯೂ ರೆಜಿಮ್ ಪ್ರಕಾರ ಎಷ್ಟು ಬರುತ್ತೆ, ನಿಮ್ಗೆ ಎರಡರಲ್ಲಿ ಯಾವುದು ಬೆನಿಫಿಟ್ ಅದನ್ನು ನೀವು ಆಪ್ಟ್ ಮಾಡ್ಕೊಳ್ಬಹುದು. ಸೊ ಆದ ಕಾರಣ ಬಹುಶಃ ಈಗ ಇವತ್ತಿನ ಬಜೆಟ್ ಇರ್ಬೋದು, ಹಿಂದಿನ ಬಜೆಟ್ ಅಲ್ಲಿ ನ್ಯೂ ರೆಜಿಮಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಸರ್ಕಾರ ಅಂತ ಕಾಣ್ತಾ ಇದೆ. ಯಾಕಂದ್ರೆ ನಿಮ್ಗೆ ಯಾಕಂದ್ರೆ ಹೇಳಿದ್ರೆ ಈಗ ನಮ್ಮ ಭಾರತದಲ್ಲಿ ಹೇಗೆ ಅಂದ್ರೆ, ಒಂದು ಸಣ್ಣ ದಿನಕ್ಕೆ ₹1 ಪಿಗ್ಮಿ ಕಲೆಕ್ಷನ್ ಶುರು ಮಾಡಿ, ಒಂದು ಸಿಂಡಿಕೇಟ್ ಬ್ಯಾಂಕ್ ಅಂತ ನಾವು ಈಗ ನೆನಪು ಮಾಡ್ಕೊಳ್ಬೇಕು. ಪಿಗ್ಮಿ ಕಲೆಕ್ಷನ್ ₹1 ಶುರು ಮಾಡಿದ್ದು. ಸೊ ಸಣ್ಣ ಸಣ್ಣ ಅಮೌಂಟ್ ಹಾಕೊಂಡು ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದು ಮಹಿಳೆಯರು ಇರ್ಬೋದು, ಪ್ರತಿಯೊಂದು ಸಣ್ಣ ಇವರು ನಮ್ಮ ಮುಂದಿನ ಇದಕ್ಕೋಸ್ಕರ ನಾವು ಸೇವಿಂಗ್ಸ್ ಮಾಡ್ತೀವಿ. ಸೊ ನಾವು ಅದಕ್ಕೆ ಸ್ವಲ್ಪ ಉತ್ತೇಜನ ಕೊಡಬೇಕು. ಸರ್ಕಾರ ಸೇವಿಂಗ್ಸ್ ಮಾಡಿದ್ರೆ ಸ್ವಲ್ಪ ಇನ್ಕಮ್ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿ. ಈಗ ನೀವು ನ್ಯೂ ರೆಜಿಮ್ ಅಲ್ಲಿ ನಿಮಗೆ ಆ ಸೇವಿಂಗ್ಸ್ಗೆ ಯಾವುದೇ ಬೆನಿಫಿಟ್ಸ್ ಇರಲ್ಲ. ಅದಕ್ಕೋಸ್ಕರವೇ ಅವರದ್ದು ಅದನ್ನು 7 ಲಕ್ಷ ಮಾಡಿ ಇಟ್ಟಿದ್ದಾರೆ. 7 ಲಕ್ಷದವರೆಗೆ ನಿಮಗೆ ವರ್ಷದ ಆದಾಯ ಬಂದ್ರೆ ಅಲ್ಲಿವರೆಗೆ ನಿಮಗೆ ಇದಿಲ್ಲ ಅಂತ, ಏನು ಇನ್ಕಮ್ ಟ್ಯಾಕ್ಸ್ ಅಲ್ಲಿವರೆಗೆ ನಿಮಗೆ ಎಕ್ಸಂಪ್ಷನ್ ಇದೆ. ಅದರ ನಂತರ ಬಂದ್ರೆ ಕ್ಯಾಲ್ಕುಲೇಷನ್ ಅದು ನಿಮಗೆ ಹಿಂದಿನ 3 ಲಕ್ಷದಿಂದ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು ಅಂತ ಹೇಳಿ. ಸೊ ಆದ್ರಿಂದಾಗಿ ಜನರು ಅವರವರ ಆಲೋಚನೆ ಮಾಡ್ಕೊಳ್ಬೇಕು. ಅವರೊಂದು ಪ್ರೊಫೆಷನ್ ಹತ್ರ ಹೋಗಿ ಯಾವುದು ಒಳ್ಳೇದು, ಓಲ್ಡ್ ರೆಜಿಮ್ ಒಳ್ಳೇದಾ, ಓಲ್ಡ್ ರೆಜಿಮ್ ಅಲ್ಲಿ ನಂಗೆ ಇನ್ಕಮ್ ಟ್ಯಾಕ್ಸ್ ಸೇವ್ ಆಗುತ್ತಾ, ನ್ಯೂ ರೆಜಿಮ್ ಸೇವ್, ಅವರೇ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಯಾವುದು ನಿಮಗೆ ಸೇವಿಂಗ್ಸ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಅದನ್ನು ಅವರು ಅದನ್ನು ಆಪ್ಟ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಜಯರಾಮ್ ಸರ್, ಈಗಾಗಲೇ ಮೋದಿ ಸರ್ಕಾರಕ್ಕೆ 2 ಅವಧಿಯಲ್ಲೂ ಕೂಡ ಇದ್ದಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ಉದ್ಯೋಗ ಸೃಷ್ಟಿಯ ವಿಚಾರದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟಕ್ಕೆ ಪ್ರಶ್ನೆ ಇದ್ದಂಥದ್ದು, ವಿಪಕ್ಷಗಳ ದೊಡ್ಡ ವಾದವೂ ಕೂಡ ಇದ್ದಂಥದ್ದು ಅದೇ ವಿಚಾರದ. ಆದರೆ ಈ ಬಾರಿಯ ಬಜೆಟ್ ವಿಚಾರದಲ್ಲಿ ಯುವಕರಿಗೆ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ ಅನ್ನುವಂಥ ಪಾಯಿಂಟನ್ನು ಕೂಡ ಗಮನಿಸಬಹುದು. ಹಾಗಾಗಿ ಇದು ಯುವಕರಿಗೆ ಒಂದು ಉತ್ತಮ ಅಂತ ಅನಿಸ್ತಾ ಇದೆ ಜಾಕ್ಪಾಟ್ ರೀತಿಯಲ್ಲಿ. ಇದರ ಪ್ರಸ್ತಾವನೆಗಳನ್ನು ನೋಡಿದರೆ ಅದು ಬಹಳ ಉತ್ತಮ ರೀತಿಯಲ್ಲಿ ಇದೆ. ಯಾಕಂದರೆ ಅದು ಕಿರು, ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ. ಮುಖ್ಯವಾದ 4.1 ಕೋಟಿ ಯುವ ಜನರನ್ನು ಗಮನದಲ್ಲಿರಿಸಿಕೊಂಡು 5 ಯೋಜನೆಗಳನ್ನು ಉದ್ಯೋಗ ಮತ್ತು ಕೌಶಲ್ಯವರ್ಧನೆಗಾಗಿ ಬಜೆಟ್ನಲ್ಲಿ ಘೋಷಿಸಿದೆ. 1 ಕೋಟಿ ಯುವ ಜನರಿಗೆ ಶ್ರೇಷ್ಠ ಕಂಪನಿಗಳಲ್ಲಿ ಸಮಗ್ರ ಇಂಟರ್ನ್ಶಿಪ್ ಯೋಜನೆ ಅಂತ ಹೇಳ್ತದೆ. ಇಲ್ಲಿ ಒಂದು ಸಣ್ಣ ಅಡೆತಡೆಗಳು ಏನು ಕಾಣ್ತವೆ ಅಂದರೆ, ಈ ಶ್ರೇಷ್ಠ ಕಂಪನಿಗಳು ಯಾವುವು ನೋಡಿ, ಈ ಇಂಜಿನಿಯರಿಂಗ್ ಕಾಲೇಜುಗಳಿಂದ ಇಂಟರ್ನ್ಶಿಪ್ ಕಡ್ಡಾಯ ಮಾಡಿದ್ದಾರೆ. ಈಗ ಆ ಇಂಟರ್ನ್ಶಿಪ್ಪಿಗೆ ಕೆಲವು ಶ್ರೇಷ್ಠ ಕಂಪನಿಗಳಲ್ಲಿ ನೀವು ಎಂಟ್ರಿ, ಈಗ ಎಲ್ಲ ಆನ್ಲೈನ್,
ಎಂಟ್ರಿ ಆಗಬೇಕಾದ್ರೆ ನೀವು ನಿಮ್ಮ ಕಾಲೇಜಿನ ಹೆಸರು ನೋಡಿಲಿಕ್ಕಿಲ್ಲ, ಆ ಕಾಲೇಜ್ ಆ ಲಿಸ್ಟಲ್ಲಿ ಇದೆಯಾ ನೋಡಬೇಕು. ಆ ಲಿಸ್ಟಲ್ಲಿ ಇಲ್ಲದೇ ಇದ್ದರೆ ಈಗ ರಾಜ್ಯಾದ್ಯಂತ ಇರುವ ಕಾಲೇಜುಗಳಿಗೆ ಅಥವಾ ದೇಶಾದ್ಯಂತ ಇರುವಂಥ ಕಾಲೇಜುಗಳಿಗೆ ಸಮಾನ ಅವಕಾಶಗಳು ಸಿಕ್ಕುವುದಿಲ್ಲ. ಆದ್ದರಿಂದ ಇಲ್ಲಿ ಅದನ್ನು ಹೇಗೆ ಮಾಡ್ತಾರೆ ಅಂದರೆ 1 ಕೋಟಿ ಯುವ ಜನರಿಗೆ ಶ್ರೇಷ್ಠ ಕಂಪನಿಗಳಲ್ಲಿ ಸಮಗ್ರ ಇಂಟರ್ನ್ಶಿಪ್, ಅಂದರೆ ಅದು ಒಳ್ಳೆಯ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಸಿಕ್ಕಿದರೆ ಅವರಿಗೆ ಉದ್ಯೋಗ ಕೂಡ ಬೇಗ ಸಿಗ್ತದೆ. ಹೀಗೆ ಅದೊಂದು ಲೆಕ್ಕಾಚಾರ ಇರ್ತದೆ. ನಾನು ತಾಂತ್ರಿಕ ವಿಷಯಗಳಲ್ಲಿ ಮಾತ್ರ ನಾನು ಮಾತಾಡಿದ್ದು, ಹೆಚ್ಚಾಗಿ ಈಗ ಎಲ್ಲ ತಂತ್ರಜ್ಞಾನ ಓರಿಯೆಂಟೆಡ್ ಆದ್ದರಿಂದ ಅದಿದೆ. ಆಮೇಲೆ ಈ MSMEಗಳಿಗೆ ಅವರು ಯಂತ್ರೋಪಕರಣ ಖರೀದಿಗೆ ನಾವು ಸಾಲ ಕೊಡ್ತೇವೆ ಹೇಳ್ತಾರೆ, ಆದರೆ R&D ಬಗ್ಗೆ ಅವರು ಸ್ವಲ್ಪ ಮೌನ ವಹಿಸಿದ್ದಾರೆ. ಬಹಳ ಉದ್ಯಮಿಗಳ, ಖಾಸಗಿ ಉದ್ಯಮಿಗಳ ದೊಡ್ಡ ಆಕ್ಷೇಪ ಇದ್ದದ್ದೇನೆಂದರೆ, ನಾವು R&Dಗೆ ನಾವು ಹೆಚ್ಚು ದುಡ್ಡು ಹಾಕ್ತೇವೆ, ಆ ಸರ್ಕಾರಕ್ಕಾದರೆ ಸರ್ಕಾರ ಬಂಡವಾಳ ಹಾಕ್ತದೆ ಸರ್ಕಾರಿ ಕಂಪನಿಗಳಿಗೆ, ನಮಗೆ ಅದನ್ನು ಯಾರು ಕೊಡೋದು, ನಮಗೆ ಆ ಬಗ್ಗೆ ಒಂದು ಲೋನಿನಲ್ಲಿ ಆಗಲಿ ಬೇರೆ ಅದರಲ್ಲಾಗಿ ಒಂದು ಇದು ಸಿಗ್ತಾ ಇಲ್ಲ, ಹೆಚ್ಚಿನ ಆದ್ಯತೆ ಸಿಗ್ತಾ ಇಲ್ಲ ಅಂಥೇಳಿ. ಇಲ್ಲಿ ಗ್ರಾಮೀಣಾಭಿವೃದ್ಧಿಗೆ ನೋಡಿ 2.66 ಲಕ್ಷ ಕೋಟಿ ರೂಪಾಯಿಗಳನ್ನು ಅವರು ಹಣಕಾಸನ್ನು ಇಟ್ಟಿದ್ದಾರೆ. ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಈಗ ನೀವು ಕೃಷಿಯನ್ನು ರಾಸಾಯನಿಕ ಯುಕ್ತ ಮಾಡಿದರೆ ಅಲ್ಲಿ ಕೃಷಿಗೆ ಬೇಕಾದಂಥ ಇನ್ಪುಟ್ ಅಂದರೆ ಒಳಸುರಿಗಳ ಖರ್ಚು ಕೂಡ ಜಾಸ್ತಿ ಆಗ್ತದೆ. ಯಾಕಂದರೆ ಬೀಜದಿಂದ ಹಿಡಿದು ಅದರ ಮೇಲೆ ಅದರ ಬೆಳವಣಿಗೆ, ರಸಗೊಬ್ಬರಗಳು, ಆಮೇಲೆ ಕಳೆನಾಶಕಗಳು, ಆಮೇಲೆ ಕೀಟನಾಶಕಗಳು, ಇವೆಲ್ಲ ಕೃಷಿಯನ್ನು ಒಂದು ಉದ್ಯಮದ ಸ್ಥಾನಕ್ಕೆ ಕೊಂಡೋಗ್ತವೆ. ಈ ಸಾವಯವ ಕೃಷಿಯಲ್ಲಿ ಈ ಒಳಸುರಿಗಳ ಖರ್ಚು ಕಡಿಮೆ. ಆದ್ದರಿಂದ ಅವರು 2 ವರ್ಷಗಳಲ್ಲಿ 1 ಕೋಟಿ ರೈತರನ್ನು ಈ ಸಾವಯವ ಕೃಷಿಯ ವ್ಯಾಪ್ತಿಗೆ ತರುವಂಥ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಬಜೆಟ್ ತನ್ನ ಪ್ರಸ್ತಾವನೆಗಳಲ್ಲಿ ಅತ್ಯಂತ ಆಕರ್ಷಕ ಮಾತುಗಳಲ್ಲಿ, ಮತ್ತು ಅವರ ಭಾಷೆ ಕೂಡ ಅಷ್ಟು ಚೆನ್ನಾಗಿದೆ, ಬಜೆಟಿನ ಭಾಷೆ, ಅದನ್ನು ಬಹಳ ಚೆಂದ ಮಾಡಿ ಅವರನ್ನು ಪೋಣಿಸಿದ್ದಾರೆ. ಆದರೆ ಮತ್ತು ಅಲ್ಲಿ ನೋಡಿ ಈಗಿನ ಕಾಲಮಾನಕ್ಕೆ ಬೇಕಾದಂಥ ಕೆಲವು ಅಂಶಗಳನ್ನು ಅವರು ಗಮನಿಸಿದ್ದಾರೆ. ಯಾಕಂದರೆ ತಾವದನ್ನು ಆರಂಭದಲ್ಲಿ ಅದರಲ್ಲಿ ತೋರಿಸಿದ್ರೆ ಪ್ಲಾಸ್ಟಿಕ್ಗಳ ಮೇಲೆ ತೆರಿಗೆ ಹಾಕಿದ್ದಾರೆ ಅಂತ. ಅಲ್ಲಿ ಅವರು ಹೇಳ್ತಾರೆ ಜೈವಿಕವಾಗಿ ವಿಘಟನೆಗೊಳ್ಳದಂತಹ ಪ್ಲಾಸ್ಟಿಕ್ಗಳಿಗೆ ಅವರು ಹೇಳ್ತಾರೆ ಪ್ಲಾಸ್ಟಿಕ್ ಮೇಲೆ 25% ಕಸ್ಟಮ್ಸ್ ಸುಂಕ ಹೆಚ್ಚಳದ ಪ್ರಸ್ತಾವನೆಯನ್ನು ಮಾಡ್ತಾರೆ. ಇದು ಸಾಗರ ಜೀವಿಗಳು, ನಿಮ್ಮ ರಸ್ತೆ ಬದಿಯಲ್ಲಿ ದನಗಳು ತಿಂದು ಎಷ್ಟೋ ಸರ್ತಿ ಸಾಯುವಂಥ ಪ್ರಕರಣಗಳು ವರದಿಯಾಗಿರುವಾಗ ಈ ಒಂದು ನಿಲುವು ಅದು ನಿಜವಾಗ್ಲೂ ಗಟ್ಟಿಯಾಗಿ ಅನುಷ್ಠಾನ ಮಾಡಿದೆ. ಯಾಕಂದರೆ ಕಳೆದ 2-3 ವರ್ಷಗಳಿಂದ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಅಂತ ಪ್ರಧಾನಿಯವರು ಹೇಳ್ತಾ ಇದ್ದಾರೆ, ಸ್ವಚ್ಛತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಏಕಬಳಕೆ ಪ್ಲಾಸ್ಟಿಕ್ ನಿಮಗೆ ಇವತ್ತು ಭಾರತದ ಹೆದ್ದಾರಿಯ ಉದ್ದಗಲಕ್ಕೂ ಹೋದರೆ ನಿಮಗೆ ಏಕಬಳಕೆ ಪ್ಲಾಸ್ಟಿಕ್ನಲ್ಲಿ ಕಸ ಬಿಸಾಡಿದ್ದು ಕಾಣ್ತದೆ. ಸೊ ಇದೆಲ್ಲ ಆದ್ದರಿಂದ ಅದಕ್ಕೆ ಮೂಲದಲ್ಲೇ ಪ್ಲಗ್ ಮಾಡುವಂಥದ್ದು, ಅಂದರೆ ಅದು ಎಲ್ಲಿ ಉತ್ಪಾದನೆ ಆಗ್ತದೆ ಅಲ್ಲೇ ನೀವು ಒಂದು ಕಂಟ್ರೋಲ್ ತಂದರೆ ಅದು ಸಾಧ್ಯ ಆಗ್ಬೋದು ಅಂತ ಹೇಳುವ ಒಂದು ರೀತಿಯಲ್ಲಿ ಇದರಲ್ಲಿ ಇದೆ. ಹಾಗೆ ಆಮೇಲೆ ಅವರು ನೋಡಿ ಇವತ್ತು ಪರಿಸರಕ್ಕೆ ಸಂಬಂಧಪಟ್ಟಾಗಿ ಮಾತಾಡೋದಾದರೆ ಪಳೆಯುಳಿಕೆ ಇಂಧನವನ್ನು ಬಳಸಿ ಹೋಗುವಂಥ ವಾಹನಗಳು ಅಂದರೆ ಡೀಸೆಲ್, ಪೆಟ್ರೋಲ್, ಅವುಗಳು ವಾಯು ಮಾಲಿನ್ಯ ಮಾಡ್ತವೆ ಅಂತ ಹೇಳೋದು ಜಾಗತಿಕವಾಗಿ ಕಳವಳಕಾರಿಯ ಅಂಶ ಆಗಿದೆ. ಮತ್ತು ಅದರಿಂದಾಗಿ ಹವಾಮಾನ, ತಾಪಮಾನ ಏರಿಕೆ ಆಗ್ತಿದೆ ಅಂತ ಹೇಳೋದು ಕೂಡ ಇವತ್ತು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಅಂದರೆ ಈ ಹಂತದಲ್ಲಿ ಕೆಲವು ಖನಿಜಗಳು, ಮೂಲ ಖನಿಜಗಳು, ಅದಕ್ಕೆ ಕ್ರಿಟಿಕಲ್ ಎಲಿಮೆಂಟ್ ಅಂತ ಹೇಳ್ತಾರೆ, ಇದಕ್ಕೆ ಸಂಕೀರ್ಣ ಖನಿಜಗಳು ಅಂತೇಳಿ ಹೇಳ್ಬೋದೇನೋ, ಅಥವಾ ನಿರ್ಣಾಯಕ ಖನಿಜಗಳು ಅಂತ ಹೇಳ್ಬೋದು, ಅದಕ್ಕೆ ಸಂಬಂಧಪಟ್ಟಾಗಿ ಆಮದು ಸುಂಕವನ್ನು ಅವರು ತೆಗೆದುಹಾಕಿದ್ದಾರೆ. ಇಲೆಕ್ಟ್ರಿಕ್ ವಾಹನಗಳಲ್ಲಿ ಬೇಕಾದಂಥ ಒಂದು ಸಂಕೀರ್ಣ ನಿರ್ಣಾಯಕ ಕಚ್ಚಾ ವಸ್ತು ಅಂದರೆ ಲಿಥಿಯಂ, ಅದಕ್ಕೆ ಸಂಬಂಧಪಟ್ಟಾಗಿ ಇದ್ದಂಥ ಆಮದು ನಿರ್ಬಂಧಗಳನ್ನು, ಸುಂಕಗಳನ್ನು ಅವರು ಸ್ವಲ್ಪ ಅದರಲ್ಲಿ ಬಹಳಷ್ಟು ರಿಯಾಯಿತಿಗಳನ್ನು ತಂದಿದ್ದಾರೆ. ಇದು ಬ್ಯಾಟ್ರಿ ತಯಾರಿಕೆಗೆ, ಯಾವುದು ಇಲೆಕ್ಟ್ರಿಕ್ ಬ್ಯಾಟ್ರಿ ತಯಾರಿಕೆಗೆ ಬಹಳ ಮುಖ್ಯ. ಹಾಗಾಗಿ ತಂತ್ರಜ್ಞಾನಕ್ಕೆ ಇದು ಹೆಚ್ಚು ಆದ್ಯತೆ ಕೊಟ್ಟಿದೆ. ಒಟ್ಟು ವ್ಯವಸ್ಥೆಯಲ್ಲಿ ಬದುಕುವ ಒಂದು ವ್ಯವಸ್ಥೆಯನ್ನು, ಬದುಕುವ ಪರಿಸರವನ್ನು ಸುಧಾರಿಸಲಿಕ್ಕೆ ಕೂಡ ಈ ಬಜೆಟ್ ಆದ್ಯತೆ ಕೊಟ್ಟಿದೆ. ಇದು ಹಿಂದೆ ನಿಮಗೆ ಒಂದು 10-15 ವರ್ಷಗಳ ಹಿಂದೆ ಹೋದರೆ ಈ ಪರಿಸರ ಯಾರಿಗೂ ಬೇಡದ ಪ್ರಶ್ನೆ ಆಗಿತ್ತು. ಇಂದಿರಾ ಗಾಂಧಿಯವರು ಪರಿಸರ ಉದ್ಯಾನವನಗಳನ್ನು ತಂದರು. ಆ ಕಾಲದಲ್ಲಿ ಜಾಗತಿಕ ಒತ್ತಡ ಇತ್ತು. ಆಗ ಹುಲಿ ಸಂರಕ್ಷಣಾ ಯೋಜನೆಗಳು, ಬೇರೆ ಬೇರೆ ವನ್ಯಜೀವಿ ಧಾಮಗಳು, ಬಯೋಸ್ಪಿಯರ್ಗಳೆಲ್ಲ ಬಂದು. ಬಟ್ ಆ ನಂತರ ಇದು ಹಿಂದೆ ಹೋಗಿತ್ತು. ಯಾಕಂದ್ರೆ ನಾವು ಅಭಿವೃದ್ಧಿಯಲ್ಲಿ ಅಮೆರಿಕಕ್ಕೆ ಹೋಗಬೇಕು, ನಾವು ಅಭಿವೃದ್ಧಿ ಮುಂದೆ ಹೋಗಬೇಕು ಅಂತ ಹೇಳುವ ಕಾರಣಕ್ಕಾಗಿ ಪರಿಸರಕ್ಕೆ ಸಂಬಂಧಪಟ್ಟ ಕೆಲವು ಅಂಶಗಳು ನಗಣ್ಯ ಆಗಿಬಿಟ್ಟಿದ್ವು. ಅವು ಈ ಬಜೆಟ್ನಲ್ಲಿ ಸ್ವಲ್ಪ ಆದ್ಯತೆ ಪಡೆದಿದ್ದಾವೆ, ಹೆಚ್ಚು ಆದ್ಯತೆ ಪಡೆದಿದ್ದಾವೆ. ಓಕೆ ಓಕೆ ಸುಬ್ರಹ್ಮಣ್ಯ ಸರ್, ಈಗಾಗಲೇ ಷೇರು ಮಾರುಕಟ್ಟೆಯ ಕುಸಿತ ವಿಚಾರವನ್ನು ಕೂಡ ನಾವು ಕಂಡಿದ್ವಿ ಈ ಒಂದು ಬಜೆಟ್ನ ಸಂದರ್ಭದಲ್ಲಿ. ಅಂದರೆ ಅಷ್ಟರ ಮಟ್ಟಿಗೂ ಕೂಡ ಎಫೆಕ್ಟ್ಗಳಾಗಿರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಅದರ ಚೇತರಿಕೆ ಅಥವಾ ಇನ್ನೂ ಕೂಡ ಇಳಿಕೆ ಆಗುವಂಥ ಸಾಧ್ಯತೆಗಳಿದೆಯಾ, ಅಥವಾ ಯಾವ ಥರ ಇದಕ್ಕೆ ಕಂಪ್ಯಾರಿಸನ್ ಮಾಡೋದು? ಅದು ಅಲ್ಲ, ಯೂಶುವಲಿ ಬಜೆಟ್ ಆಗುವಾಗ ಶೇರ್ ಮಾರ್ಕೆಟಲ್ಲಿ ಅವರ ಎಕ್ಸ್ಪೆಕ್ಟೇಷನ್ ಅಂದರೆ ಈ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬಜೆಟ್ ಇಲ್ಲದಿದ್ರೆ ಒಂದು ಮೇಲೆ ಕೆಳಗೆ ಆಗ್ತದೆ. ಬಟ್ ಅದೇ ಪರ್ಮನೆಂಟ್ ಆಗಿ ಇರುವುದಿಲ್ಲ. ಸೊ ಇವತ್ತು ಏನಾಗಿದೆ ಅಂದರೆ ಆಲ್ರೆಡಿ ನಮ್ಮ ಗೆಳೆಯರು ಹೇಳಿದಾಗೆ
ಸೊ ಶೇರ್ ಮಾರ್ಕೆಟಲ್ಲಿ ಕೆಲವು ಅವರಿಗೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್, ಸೊ ಕ್ಯಾಪಿಟಲ್ ಲಾಂಗ್ ಟರ್ಮ್ಸ್ ಇರಲಿ ಶಾರ್ಟ್ ಟರ್ಮ್ ಇರಲಿ ಅದರಲ್ಲಿ ಚೇಂಜಸ್ ಮಾಡಿದ್ದಾರೆ. ಶಾರ್ಟ್ ಟರ್ಮ್ ಅನ್ನು 15 20 ಮಾಡಿದ್ದಾರೆ, ಲಾಂಗ್ ಟರ್ಮ್ ಅನ್ನು ಇಂಡೆಕ್ಸೇಷನ್ ತೆಗೆದಿದ್ದಾರೆ, 10ರಿಂದ 12 ಮಾಡಿದ್ದಾರೆ. ಅದು ಮಾತ್ರ ಅಲ್ಲ, ಇವನ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಮುಂಚೆ ಏನು 0.1% ಇದ್ದದ್ದು ಅದನ್ನು 0.2 ಮಾಡಿದ್ದಾರೆ. ಇದಕ್ಕೋಸ್ಕರ ಅವರಿಗೆ ನಮಗೆ ಇಷ್ಟು ಎಡಿಷನಲ್ ಟ್ಯಾಕ್ಸ್ ಹಾಕಿದಾರಲ್ಲ ಅಂತ ಹೇಳಿಕೊಂಡು ಒಂದು ಡೆಫಿನೆಟ್ ಆಗಿ ಅದೊಂದು ಅಲ್ಲಿ ಒಂದು ಫೀಲಿಂಗ್ಸ್ ಎಲ್ಲ ಸೆನ್ಸೇಷನ್ ಕ್ರಿಯೇಟ್ ಆಗ್ತದೆ. ಅದರಿಂದಾಗಿ ಶೇರ್ ಮಾರ್ಕೆಟ್ ಒಂದು ಸಲ ಬಿತ್ತು, ಬಟ್ ಯೂಶುವಲಿ ಒಂದು ಸಲ ಬಿದ್ದಾಗ ಸೊ ಗೊತ್ತಿರ್ತದೆ ಎಲ್ಲರಿಗೂ ಪುನಃ ಇದು ಚೇತರಿಕೆ ಆಗ್ತದೆ ಅಂತ ಹೇಳಿಕೊಂಡು, ಸೊ ಆ ಚೇತರಿಕೆ ಆಗ್ತದೆ ಅಂತ ಹೇಳಿ ಗಮನವನ್ನಿಟ್ಟುಕೊಂಡು ಕೆಲವರು ಬೈ ಮಾಡಿದವರು ಇದ್ದಾರೆ. ಸೊ ಬಿದ್ದಾದ ಮೇಲೆ ಯಾವಾಗ ಪರ್ಚೇಸ್ ಮಾಡಿದಾರಲ್ಲ ಆವಾಗ ಪ್ರಾಫಿಟ್ ಮಾಡಿಕೊಂಡವರು ಇದ್ದಾರೆ. ಹಾಗೆ ನಾನು ಹೇಳಬೇಕಿದ್ರೆ ಮುಂದಿನ ದಿನದಲ್ಲಿ ಸೊ ಒಂದ್ಸಲ ಕ್ರಮೇಣ ಓಕೆ ಇದೇ ಟ್ಯಾಕ್ಸ್ ಇರ್ತದೆ ಅಂತ ಆದ ಮೇಲೆ ಡೆಫಿನೆಟ್ ಆಗಿ ಪುನಃ ಚೇತರಿಕೆ ಆಗ್ತದೆ, ಪುನಃ ಅದು ಡೆಫಿನೆಟ್ ಆಗಿ ಮೇಲೆ ಹೋಗಬೇಕು. ಬಟ್ ಆ ನಮನೆ ಒಂದು ಏನಾದರೂ ಶೇರ್ ಮಾರ್ಕೆಟಲ್ಲಿ ಬಿದ್ದು ಕುಸಿಯುವಂಥ ಅಂಥದ್ದೇನು ಇದಾಗಿಲ್ಲ ಅಂತ ನಾನು ಅನಿಸ್ತೇನೆ. ಅದಕ್ಕೋಸ್ಕರ ಇನ್ನೊಂದು ಡೆಫಿನೆಟ್ ಆಗಿ 1 ವಾರ 15 ದಿವಸ ನಂತರ ಖಂಡಿತವಾಗಿ ಶೇರ್ ಮಾರ್ಕೆಟ್ ಪುನಃ ಚೇತರಿಕೆಯನ್ನು ಕಾಣಬೇಕು, ಪುನಃ ಶೇರ್ಸ್ ರಿಕವರಿ ಆಗ್ತದೆ ಅಂತ ಅನಿಸ್ತೇನೆ. ಎಸ್ ಕಿರಣ್ ಸರ್, ಈಗಾಗಲೇ ಈ ಚಿನ್ನ ಅಥವಾ ಬೆಳ್ಳಿಯ ವಿಚಾರದಲ್ಲಿ ಕಸ್ಟಮ್ಸ್ ಇಳಿಕೆ ಆಗಿರುವಂಥದ್ದು ಜನಸಾಮಾನ್ಯರಿಗೂ ಕೂಡ ಒಂದು ರೀತಿಯಲ್ಲಿ ಬೆನಿಫಿಟ್ ಆಗುವಂಥ ಸಾಧ್ಯತೆಗಳಿದೆ. ಕಳೆದ ಈ ಹಿಂದೆ ಇದ್ದಂಥ ಕಸ್ಟಮ್ಸ್ಗೂ ಈಗ ಆಗಿರುವಂಥ ಬದಲಾವಣೆ ಬಗ್ಗೆ ನೋಡೋದಾದ್ರೆ ಇದು ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ 6%ಗೆ ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನು ಇಳಿಸಿದ್ದು 15%ಇಂದ 6%ಗೆ ನಿಜವಾಗಲೂ ಸಣ್ಣ ಮತ್ತು ಮಧ್ಯಮ ಸ್ವರ್ಣೋದ್ಯಮಿಗಳಿಗೆ, ಚಿನ್ನ ಬೆಳ್ಳಿಯ ಕುಶಲಕರ್ಮಿಗಳಿಗೆ ಲಾಭ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಗೊತ್ತಾ, ಇಷ್ಟರ ಸಮಯವರೆಗೆ ಏನಾಗ್ತಾ ಇತ್ತು, ಈಗ ಇಷ್ಟು ಕಡಿಮೆ ಮಾಡಿದೆ. ಇನ್ನೊಂದು ಹೇಳ್ತೇನೆ, ನಾವು ಮಂಗಳೂರಿನ ಏರ್ಪೋರ್ಟಲ್ಲಿ ಇಷ್ಟು ಚಿನ್ನ ಹಿಡಿದ್ವಿ ಅಷ್ಟು ಚಿನ್ನ ಹಿಡಿದ್ವಿ ಅಂತ ಹೇಳಿ ಯಾಕೆ ಅದು ಜನರು ಕಳ್ಳದಾರಿಯಲ್ಲಿ ತರಲಿ ನೋಡ್ತಾ ಇದ್ರು ಅಂತ ಹೇಳಿದ್ರಿ. 15% ಕಸ್ಟಮ್ ಡ್ಯೂಟಿ ಇದೆ. ನಾವು ಬೇರೆ ದೇಶದಿಂದ ತರುವಾಗ ಭಾರತದ ಒಳಗೆ ಬರುವಾಗ 15% ಕಸ್ಟಮ್ಸ್ ಕೊಡಬೇಕು. ಅದರ ಬದಲು ಕಳ್ಳ ಸಾಗಣೆ ಮಾಡಿಕೊಂಡು ತಂದ್ರೆ ನಮ್ಗೆ 15% ಉಳಿತದಲ್ವಾ. ಇದು 6% ಆದ ಮೇಲೆ ಏನಾಯ್ತು, ನಾವು ಸುಮ್ಮನೆ ಹೆದರಿ ತರುವ ಬದಲಿಗೆ ಒಂದು 6% ಸರ್ಕಾರಕ್ಕೆ ಕೊಟ್ಟೆ ತರುವ ಅಂತ ಹೇಳಿದ್ರೆ ಸೊ ಏನು ಸರ್ಕಾರಕ್ಕೆ ಕೂಡ ಆದಾಯ ಆಗುತ್ತೆ. ನನ್ನ ಪ್ರಕಾರ ಹಿಂದೆ ಅದು 2% ಇತ್ತು, ಮತ್ತೆ ಅದು ಜಾಸ್ತಿ ಮಾಡ್ತಾ 12 15 ಈಗ ಒಟ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ 15% ಕಸ್ಟಮ್ ಡ್ಯೂಟಿ ಹೋಗುತ್ತೆ. ಅದು 6%ಗೆ ಇಳಿಸಿದ್ದು ಅದು ನಿಜವಾಗ್ಲೂ ಒಂದು ಏನು ಇಷ್ಟು ಸಮಯ ಕಾರ್ಪೊರೇಟ್ಸ್ ಜ್ಯುವೆಲರ್ಸ್ಗಳಿಗೆ ಮಾತ್ರ ಸ್ವಲ್ಪ ಲಾಭ ತರ್ತಾ ಇದೆ. ಯಾಕಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಕೋಟಿಗಟ್ಟಲೆ ಇದೆ. ಈ ಸಣ್ಣ ಸಣ್ಣ ಜ್ಯುವೆಲರ್ಸ್ಗಳಿಗೆ ಮತ್ತು ಕೆಲಸ ಮಾಡೋಕ್ಕೆ ತುಂಬ ಕಷ್ಟ. ಎಷ್ಟೋ ಜನ ಚಿನ್ನದ ಕೆಲಸವನ್ನೇ ಕ್ವಿಟ್ ಮಾಡಿ ಆಗಿದೆ, ಅಲ್ಲ ಬಿಟ್ಟು ಆಗಿದೆ. ಯಾಕಂದ್ರೆ ಹೇಳಿದ್ರೆ ಇನ್ನು ನಮ್ಮ ಹತ್ರ ಆಗೋದಿಲ್ಲ. ಬಟ್ ಇದು ಒಂದು ಸ್ವಲ್ಪ ಬ್ರೀದಿಂಗ್, ಸ್ವಲ್ಪ ಶ್ವಾಸ ತೆಗಿಲಿಕ್ಕೆ ಒಂದು ಸ್ವಲ್ಪ ಅನುವು ಮಾಡಿ ಕೊಟ್ಟ ಹಾಗೆ ಕಾಣ್ತಾ ಇದೆ. ಇನ್ನು ಮುಂದಿನ ದಿನಗಳು ಇದು ಹೇಗೆ ಆಗ್ತದೆ ಅಂತ ಹೇಳ್ಕೊಂಡು ನೋಡಬೇಕಾಗಿದೆ. ಓಕೆ ಜಯರಾಮ್ ಸರ್, ಕೊನೆಯದಾಗಿ ನೋಡೋದಾದ್ರೆ ಈಗ ಈ ರಾಹುಲ್ ಗಾಂಧಿ ಅವರು ಕೂಡ ಟೀಕೆಯನ್ನು ಮಾಡಿದ್ರು, ಕುರ್ಚಿ ಬಚಾವ್ ಅನ್ನುವಂಥ ಬಜೆಟ್ ಇದು, ಅಥವಾ ಪ್ರಸ್ತುತ ಹಲವರ ಅಭಿಪ್ರಾಯಗಳು ಕೂಡ ಇತ್ತು. ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಬಜೆಟ್ನ ಕಾಪಿ ಥರ ಈ ಒಂದು BJPಯ ಬಜೆಟ್ಗಳಿತ್ತು, ಕೆಲವೊಂದು ರಾಜ್ಯಗಳಿಗೆ ಸೀಮಿತವಾಗಿ ಈ ರೀತಿಯಾದಂಥ ಕೆಲವೊಂದು ಅಂಶಗಳು. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಕೊನೆಯದಾಗಿ ಹೇಳೋದಾದ್ರೆ ವಿರೋಧ ಪಕ್ಷಗಳು ಟೀಕಿಸಲೇಬೇಕು, ಅದು ಅವರ ಜನ್ಮಸಿದ್ಧ ಹಕ್ಕು ಅದು. ಆದರೆ ನೀವು ಇವತ್ತು ಪರಿಸ್ಥಿತಿ ಕಾಲಕ್ರಮೇಣ ಬದಲಾಗಿದೆ. ಯಾಕಂದರೆ ಭಾರತ ನೆರೆಹೊರೆಯನ್ನು ಮೊದಲು ಅಂತ ಪರಿಗಣಿಸ್ತಾ ಇದೆ. ಅಂದರೆ ಮೊದಲು ಭಾರತ ಬೇರೆ ದೇಶಗಳಿಂದ ಸಾಲ ತರ್ತಾ ಇತ್ತು. ಅದು ಸಾಲ ಭಿಕ್ಷೆಯ ಲೆವೆಲಿಗೆ ಇತ್ತು. ಯಾಕಂದರೆ ಆಹಾರ ಧಾನ್ಯಗಳು ಅಮೆರಿಕದಿಂದ ಬರುವಾಗ ಯಾವ ಗುಣಮಟ್ಟದಲ್ಲಿ ಬರ್ತಿತ್ತು, ಬಹಳ ಹಿಂದೆ ಒಂದು 45 ವರ್ಷಗಳ ಹಿಂದೆ ಅಂದರೆ ಅದು ವಿವರಿಸಲಿಕ್ಕೆ ಇವತ್ತು ಶಬ್ದಗಳು ಸಾಲವು ಮತ್ತು ಅಂತಹೀನ ಸ್ಥಿತಿಯಲ್ಲಿದ್ದು. ಇವತ್ತು ಕೃಷಿಯಲ್ಲಿ ಒಂದು ಸ್ವಾವಲಂಬನೆ ತರಲಿಕ್ಕೆ ಅವರು ಇಷ್ಟರ ತನಕ ಏನಾಗಿತ್ತು, ಹೈ ಈಲ್ಡಿಂಗ್ ವೆರೈಟಿ ಅಂತೇಳಿ ಹೇಳ್ತಿದ್ರು. ಆದರೆ ಈ ಸರ್ತಿ ಆ ಪರಿಭಾಷೆಯನ್ನು ಸ್ವಲ್ಪ ಬದಲಿಸಿದ್ದಾರೆ. ಹವಾಮಾನ ವೈಪರೀತ್ಯವನ್ನು ತಾಳಿಕೊಂಡು ಒಳ್ಳೆಯ ಬೆಳೆಯನ್ನು ತರಬಲ್ಲಂಥ ವೆರೈಟಿಗಳಿಗೆ ನಾವು ಆದ್ಯತೆ ಕೊಡ್ತೇವೆ, ಕೃಷಿ ಸಂಶೋಧನೆ ಆ ನಿಟ್ಟಿನಲ್ಲಿ ಸಾಗ್ತದೆ, ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಹಳ ಕಾಲದಿಂದ ಬಾಕಿ ಇದ್ದಂಥದ್ದು ಜನಗಣತಿ, ದೇಶದ ಜನಗಣತಿ. ಅದಕ್ಕೆ ಬಹಳ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿ ಇದೆ. ಅಂದರೆ ಒಬ್ಬೊಬ್ಬರು ಒಂದೊಂದು ಓರಿಯೆಂಟೇಷನ್ ಇದ್ದವರು ಒಂದೊಂದು ರೀತಿ ಅದನ್ನು ವಿಶ್ಲೇಷಿಸ್ತಾರೆ. ಅದಕ್ಕೆ 1309.46 ಕೋಟಿ ರೂಪಾಯಿಗಳನ್ನು ಒದಗಿಸಿಟ್ಟಿದ್ದಾರೆ. ಆಮೇಲೆ ನೆರೆಹೊರೆಗಳ ಜೊತೆ ಒಳ್ಳೆಯ ಸಂಬಂಧ ಇರಬೇಕು. ಶ್ರೀಲಂಕಾ ನೇಪಾಳ ಎರಡೂ ನಮ್ಮ ದೇಶದ ವಿರುದ್ಧ ಒಂದಲ್ಲ ಒಂದು ಸಂದರ್ಭದಲ್ಲಿ ಮಾತಾಡಿವೆ, ವರ್ತಿಸಿವೆ. ಆದರೆ ಭಾರತದ ನೆರವಿನ ಯೋಜನೆಗಳು ನೆರೆ ರಾಷ್ಟ್ರದಲ್ಲಿ ಇರುವಂಥವು, ಅವುಗಳಿಗೆ ಈ ಸರ್ತಿ ದೊಡ್ಡ ಮೊತ್ತ ಕೊಡಲಾಗಿದೆ. ನೋಡಿದರೆ ನೇಪಾಳಕ್ಕೆ 700 ಕೋಟಿ ರೂಪಾಯಿ ಸಿಕ್ಕಿದೆ.
ಹಿಂದಿನ ವರ್ಷ ಇದು 550 ಕೋಟಿ ರೂಪಾಯಿ ಇತ್ತು, ನೀವು ಹೋಲಿಸಿದರೆ 150 ಕೋಟಿ ರೂಪಾಯಿಗಿಂತ ಹೆಚ್ಚದು. ಶ್ರೀಲಂಕಾಕ್ಕೆ 245 ರೂಪಾಯಿ ಕೊಟ್ಟಿದ್ದಾರೆ, ಕಳೆದ ವರ್ಷ ಇದು 150 ಕೋಟಿ ರೂಪಾಯಿ ಇತ್ತು, ಅಂದರೆ 95 ಕೋಟಿ ರೂಪಾಯಿ ಹೆಚ್ಚಳಾಗಿದೆ. ರೈಲ್ವೆ ಬಜೆಟ್ ಎಲ್ಲರೂ ನಿರೀಕ್ಷೆ ಇರುವಂಥದ್ದು ಸಂಪರ್ಕಕ್ಕೆ ಸಂಬಂಧಪಟ್ಟ, ಅದಕ್ಕೆ ಅಶ್ವಿನಿ ವೈಷ್ಣವ್ ಅವರೇ ಹೇಳಿದ್ದಾರೆ ನನಗೆ ದಾಖಲೆ ಪ್ರಮಾಣದ ಮೊತ್ತ ಸಿಕ್ಕಿದೆ ಅಂತ. ಹಾಗಾಗಿ ಸೋಮಣ್ಣ ಅವರು ಕೂಡ ಹೇಳ್ತಾ ಇದ್ರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೂಡ ಒಟ್ಟು ಸಂಬಂಧಪಟ್ಟಾಗ ಬಜೆಟ್ ಒಂದು ಆಶಾದಾಯಕ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ಆದರೆ ಅನುಷ್ಠಾನಕ್ಕೆ ಇರುವ ಅಡೆತಡೆಗಳನ್ನು ಹೇಗೆ ಬದಲಿಸ್ತಾರೆ ಅಂತ ಹೇಳೋದು ಬೇಕು. ಮತ್ತು ಆದಾಯ ತೆರಿಗೆಗೆ ಸಂಬಂಧಪಟ್ಟ ಆಗ ನಮ್ಮ ಒಂದು ಚರ್ಚೆ ಸಾಗಿತ್ತು. ಇವತ್ತು ಸರ್ಕಾರ ಪೇಪರ್ಲೆಸ್ ಅಂತ ಹೇಳ್ಕೊಂಡು ನಿಮ್ಮ ಹೊಸ ರಿಜಿಮ್ ಇದೆಯಲ್ಲ, ನೀವು ಯಾವ ಡಾಕ್ಯುಮೆಂಟ್ ಕೊಡಲಿಕ್ಕಿಲ್ಲ, ಅಧಿಕಾರಿಗಳಿಗೂ ಸುಲಭ ನಿಮ್ಮ ರಿಟರ್ನ್ಸ್ ಅನ್ನು ತಗೊಳ್ಳಿಕ್ಕೆ ಉಳಿದದಕ್ಕೆಲ್ಲ. ಸೊ ಈ ಅಂಶವನ್ನು ಕೂಡ ತಂತ್ರಜ್ಞಾನ ಸುಧಾರಿತ ಆದ ಹಾಗೆ ನಾವನ್ನು ಪರಿಗಣಿಸಬೇಕು. ಹೆಚ್ಚಾಗಿ ಈ ಬಜೆಟ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದರೆ ಉದಯೋನ್ಮುಖ ತಂತ್ರಜ್ಞಾನಗಳು ಏನಿವೆ ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟಿದೆ. ಮತ್ತು ಇವತ್ತು ಈ ಮೊದಲು ಮಧ್ಯಂತರ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಬರೆದದ್ದನ್ನು ಮತ್ತು ಅವರು ಹೇಳಿದ್ದನ್ನು ಮತ್ತು ಇವತ್ತಿನ ಬಜೆಟನ್ನು ಚಾಟ್ ಜಿಪಿಟಿಗೆ ನೀವು ವಿಶ್ಲೇಷಣೆ ಮಾಡಿಕೊಡುವಂತ ಕೊಟ್ಟಿದ್ದಾರೆ. ಅದು ಚಾಟ್ ಜಿಪಿಟಿ ಅದಕ್ಕೆ ಒಂದು ವಿಶ್ಲೇಷಣೆ ಕೊಟ್ಟಿದೆ. ಏನಂತಂದರೆ ಮೊದಲಿದ್ದ ಬಜೆಟಿಗೂ ಇದಕ್ಕೂ ಅವರು ಭಾವನಾತ್ಮಕವಾಗಿ ಒಂದೇ ರೀತಿಯಲ್ಲಿ ಹೋಗಿದ್ದಾರೆ. ಹೊಸದಾಗಿ ಉದ್ಯೋಗವನ್ನು ಸೇರಿಸಿದ್ದಾರೆ, ಉದ್ಯೋಗ ಮತ್ತು ಉದ್ಯೋಗ ಜನಕ ಯೋಜನೆಗಳನ್ನು ಹೊಸದಾಗಿ ಸೇರಿಸಿದ್ದಾರೆ ಅಂತೇಳಿ ಅದು ತನ್ನ ತುಲನಾತ್ಮಕ ವಿಶ್ಲೇಷಣೆಯನ್ನು ಮಾಡಿದೆ. ನೋಡಿ, ಚಾಟ್ ಜಿಪಿಟಿಯನ್ನು ಬಳಸಿಕೊಂಡು ಬಜೆಟ್ ವಿಶ್ಲೇಷಣೆಗೆ ನಾವು ಬಂದಾಗಿದೆ ಇವತ್ತು. ಹಾಗಿರುವಾಗ ಅವರು ತಂತ್ರಜ್ಞಾನಕ್ಕೆ, ಇನ್ನು ಭವಿಷ್ಯದ ತಂತ್ರಜ್ಞಾನಕ್ಕೆ ಅವರು ಆದ್ಯತೆ ಕೊಟ್ಟಿರೋದು ಸ್ವಲ್ಪ ಮಟ್ಟಿಗೆ ಒಂದು ದೃಷ್ಟಿಯಿಂದ ಜನಜೀವನವನ್ನು ಸುಧಾರಿಸುವುದು, ಜನಜೀವನವನ್ನು ಸುಲಭ ಮಾಡುವುದರ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಅಂತ ಪರಿಗಣಿಸಬಹುದು. ಓಕೆ, ಸುಬ್ರಹ್ಮಣ್ಯ ಸರ್, ಈಗಾಗಲೇ ಆದಾಯ ತೆರಿಗೆ ವಿಚಾರದಲ್ಲಿ ಕೆಲವೊಂದು ಹಿಡನ್ ಅಜೆಂಡಗಳು ಅನ್ನೋಂಥ ರೀತಿಯಲ್ಲಿ, ಐ ಮೀನ್ ತಾವು ಕೂಡ ಹೇಳ್ತಾ ಇದ್ರಿ, ಇದರಿಂದ ಟ್ಯಾಕ್ಸ್ ಪೇಯರ್ಗಳಿಗೆ ಯಾವುದೇ ಬೆನಿಫಿಟ್ಗಳಿಲ್ಲ. ಐ ಮೀನ್ ಅಂದರೆ ಪ್ರಮುಖವಾಗಿ ಬಜೆಟನ್ನು ನೋಡುವಂಥ ಸಂದರ್ಭದಲ್ಲಿ ತೆರಿಗೆ ಸರಳೀಕರಣ ಆಗಿದೆ ಅಥವಾ ಬೆನಿಫಿಟ್ಸ್ಗಳು ಇದೆ ಅನ್ನುವಂಥ ರೀತಿಯಲ್ಲಿತ್ತು. ಬಟ್ ಅದರ ಒಳಗಿರುವಂಥ ಕೆಲವೊಂದು ಅಜೆಂಡಗಳು ಅಥವಾ ಹಿಡನ್ ವಿಚಾರಗಳನ್ನು ನೋಡೋದಾದರೆ ತಾವು ಗಮನಿಸಿರೋ ಥರ ಅಲ್ಲ, ಇವಾಗ ಏನಂತ ಹೇಳಿದ್ರೆ ಈ ಬಜೆಟ್ ಅಲ್ಲಿ ಹೇಳಿದ್ದಾರೆ ಖಾಲಿ ಡೈರೆಕ್ಟ್ ಟ್ಯಾಕ್ಸ್ ಮಾತ್ರ ಅಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನು ಫಾರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೋಸ್ಕರ ನಾನು ಆಲ್ರೆಡಿ ಹೇಳಿದಾಗೆ ಈಗ ಈ ಸರ್ಕಾರ ಏನಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಬಿಸ್ನೆಸ್ ಅನ್ನು ಸುಲಭದಲ್ಲಿ ಮಾಡಬೇಕು. ಸೊ ಇವನ್ ಟ್ಯಾಕ್ಸ್ ಅನ್ನು ಸಹ ಸುಲಭದಲ್ಲಿ ಅದನ್ನು ಸರ್ಕಾರಕ್ಕೆ ತಲುಪುವ ಹಾಗೆ ಆಗಬೇಕು ಅಂತ ಹೇಳಿಕೊಂಡು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಾವು ಇವನ್ ಇನ್ಕಮ್ ಟ್ಯಾಕ್ಸ್ ಮಾತ್ರ ಅಲ್ಲ, GST ರಿಟರ್ನ್ಸ್ ಅನ್ನು ಸಹ ನಾವು ಸರಳೀಕರಣಗೊಳಿಸ್ತೇವೆ. ಇವತ್ತಿನ ದಿವಸ ನಾನು ಹೇಳ್ಬೇಕು ಹೇಳಿದ್ರೆ ಮುಂಚೆ ಸರಳ ಅಂತ ಇತ್ತು. ಸರಳ ಅಂದ್ರೆ ತುಂಬಾ ಸರಳ, ಒಂದು ಪೇಜ್ ಅಲ್ಲಿ ನಾವು ಎಷ್ಟು ದೊಡ್ಡ ಕಂಪನಿ ಆದ್ರೆ ಒಂದೇ ಪೇಜ್ ಅಲ್ಲಿ ರಿಟರ್ನ್ ಸಬ್ಮಿಟ್ ಮಾಡಿದ್ರೆ ಸಾಕಿತ್ತು. ಇವಾಗ ಆ ಸರಳ ಬದಲು ಒಂದು ರಿಟರ್ನ್ಸ್ ಹೇಳಿದ್ರೆ ಒಂದು 29 ರಿಂದ 30 ಪೇಜ್ ಇರ್ತದೆ. ಸೊ ಈ ರಿಟರ್ನ್ಸ್ ಅಲ್ಲಿ ಅದು ಪೇಜಸ್ ಮಾತ್ರ ಅಲ್ಲ, ತುಂಬಾ ಡೀಟೇಲ್ಸ್ ಅನ್ನು ಸಹ ಎಂಟ್ರಿ ಮಾಡ್ಲಿಕ್ಕೆ ಇರ್ತದೆ. ಬಟ್ ಆಫ್ ಕೋರ್ಸ್ ಏನ್ ಹೇಳ್ಬೇಕು ಹೇಳಿದ್ರೆ ಇವರಿಗೆ ಸ್ಯಾಲರಿ ಅವರಿಗೆಲ್ಲ ಸ್ವಲ್ಪ ಸರಳ ಮಾಡಿದ್ದಾರೆ. ಆದ್ರೂ ಸಹ ಬಿಸ್ನೆಸ್ ಮ್ಯಾನಿಗೆಲ್ಲ ಇವನ್ ಯಾರೆಲ್ಲ ಎಕ್ಸಾಮ್ಷನ್ ಕ್ಲೇಮ್ ಮಾಡ್ತಾರೆ ಅದಕ್ಕೆಲ್ಲ ತುಂಬಾ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡುವ ಹಾಗೆ ಅವರು ಮಾಡಿದ್ದಾರೆ. ಆದರೆ ಈ ಬಜೆಟ್ ಅಲ್ಲಿ ಅವರು ಹೇಳಿದ್ದಾರೆ ಇನ್ನೂ ಸಹ ಗೈಡ್ಲೈನ್ಸ್ ನೋಡ್ಬೇಕಷ್ಟೇ, ನಾವು ಇನ್ನೂ ಸಹ ಈ ರಿಟರ್ನ್ಸ್ ಎಲ್ಲ ತುಂಬಾ ಸರಳ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಸರಳೀಕರಣ ವಿಷಯದಲ್ಲಿ ಹೇಳ್ಬೋದು. ಮತ್ತೆ ಇಡನ್ ಎಜೆಂಡಾ ಅಂತ ಹೇಳಿದ್ರೆ ನೋಡಿ, ಟ್ಯಾಕ್ಸ್ ಅಂತ ಹೇಳುದು ನಾವು ಏನ್ ಹೇಳ್ಬೇಕು ಹೇಳಿದ್ರೆ ಕೆಲವು ವರ್ಗದವರಿಂದ ಕಲೆಕ್ಟ್ ಮಾಡಿಕೊಂಡು ಹಲವು ವರ್ಗದವರಿಗೆ ಅದನ್ನು ಹಂಚುವ ಅದೊಂದು ಇದು ಎಕ್ಸೈಸ್. ಸೊ ಅದಕ್ಕೋಸ್ಕರ ಸೊ ಡೆಫಿನೆಟ್ ಆಗಿ ಒಂದು ವರ್ಗದವರು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗ್ತದೆ, ಇನ್ನೊಂದು ವರ್ಗದವರಿಗೆ ಅದು ಬೆನಿಫಿಟ್ ಕೊಡ್ತಾರೆ. ಏನು ಬೆನಿಫಿಟ್? ಅವರು ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ಇದನ್ನು ವಿಕಸಿತ್ ಬಜೆಟ್ ಅಂತ ಮಾಡಿದ್ದಾರೆ, ವಿಕಸಿತ್ ಭಾರತ್ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಏಳಿಗೆ ಆಗ್ಬೇಕು ಹೇಳಿದ್ರೆ ಸೊ ಏನೆಲ್ಲ ಕ್ರಮ ತೆಗಿಬೇಕು ಆ ಕ್ರಮವನ್ನು ಇದರಲ್ಲಿ ನೋಡಿದ್ದಾರೆ. ಹೇಳ್ಬೇಕು ಹೇಳಿದ್ರೆ ಅವ್ರು ಸ್ಟಾರ್ಟಿಂಗ್ ಮಾಡುವಾಗಲೇ ಹೇಳಿದ್ದಾರೆ, ಇವನು ಬಜೆಟ್ ಮೊದಲು ಸಹ ಮೋದಿ ಅವರು ಹೇಳಿದ್ದಾರೆ ಇದನ್ನು ನಾವು ನೆಕ್ಸ್ಟ್ 5 ವರ್ಷದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಬೇಕು ಅದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಬಜೆಟ್ ಅನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಅದರ ಹಾಗೆ ಈ ಬಜೆಟ್ ಅನ್ನು ಡೆಫಿನೆಟ್ಲಿ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗ್ ಹೇಳಿದೆ ಏನಂತ ಹೇಳಿದ್ರೆ ಎಸ್, ಟ್ಯಾಕ್ಸ್ ಪೇಯರಿಗೆ ಏನು ಬೆನಿಫಿಟ್ ಸಿಕ್ಕಿಲ್ಲ. ಈಗ ಸಹ ನಾನು ಹೇಳೋದು ಹೇಳಿದ್ರೆ ಎಸ್, ಟ್ಯಾಕ್ಸ್ ಪೇಯರ್ ಇರಲಿ, ಇವನ್ ಬಿಸ್ನೆಸ್ ಮ್ಯಾನ್ ಇರಲಿ, ಎಕ್ಸೆಪ್ಟ್ MSME ಅವರು ನಾನು ಆಗ ಅದನ್ನು ನಾವು ಕವರ್ ಮಾಡಿಲ್ಲ. ಸೊ MSME ಅಲ್ಲಿ ಯಾರೆಲ್ಲ ಸ್ಟ್ರೆಸ್ಡ್ MSME ಅಂತ ಹೇಳ್ತಾರೆ, ಬಿಯಾಂಡ್ ಯರ್ ಕಂಟ್ರೋಲ್. ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಹೇಳಿದ್ರೆ ನಮ್ಮ ಕ್ಯಾಶ್ಯೂ ಇಂಡಸ್ಟ್ರೀಸ್ನವರು ಅವರ ಕಂಟ್ರೋಲ್ ಅಲ್ಲಿ ಇಲ್ಲದೆ ಪ್ರಾಬ್ಲಮ್ ಆಗಿದೆ, ಇಂಥವರನ್ನೆಲ್ಲ ಕವರ್ ಮಾಡಿ ಅವರು MSME ಅಲ್ಲಿ ಬರುವುದಾದ್ರೆ ಸೊ ಡೆಫಿನೆಟ್ ಆಗಿ ಅವರಿಗೆ ಬ್ಯಾಂಕಿನವರು ಎಡಿಷನಲ್ ಸಾಲ ಕೊಡುವ ಹಾಗೆ ಗೈಡ್ಲೈನ್ಸ್ ಕರೆಕ್ಟ್ ಆಗಿ ಇನ್ನೂ ನೋಡಬೇಕು. ಸೊ ಇಂಥದ್ದನ್ನು ಕೆಲವೆಲ್ಲ ಬೆನಿಫಿಟ್ ಅನ್ನು ಆ್ಯಡ್ ಮಾಡಿದ್ದಾರೆ.
ಸೊ ನನ್ನ ಪ್ರಕಾರ ಟ್ಯಾಕ್ಸಸ್ ಯಾವತ್ತು ಬಜೆಟ್ ಯಾವುದು ಇಡನ್ ಎಜೆಂಡಾ ಇರೋದಿಲ್ಲ, ಸ್ಟ್ರೇಟ್ ಎಜೆಂಡಾ ಇರ್ತದೆ. ಎಷ್ಟು ಕಲೆಕ್ಟ್ ಮಾಡಬೇಕು, ಯಾರಿಗೆಲ್ಲ ಕೊಡಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಅವರದನ್ನು ಈ ಬಜೆಟ್ ಅಲ್ಲಿ ಸೇಮ್ ವಿಧಾನವನ್ನು ಅದೇ ವಿಧಾನವನ್ನು ಅನುಸರಿಸಿದ್ದಾರೆ. ಕಿರಣ್ ಸರ್, ಕೊನೆಯದಾಗಿ ಈ ಬಜೆಟ್ ವಿಚಾರದಲ್ಲಿ ಹೇಳೋದಾದ್ರೆ, ಈ ಬಜೆಟ್ ಬಗ್ಗೆ ಹೇಳ್ಬೇಕಾದ್ರೆ ಇಷ್ಟು ಸಮಯ ನಾವು ಚರ್ಚೆ ಮಾಡಿದ್ವಿ ಏನಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್. ನಮ್ಗೆ ಇನ್ಕಮ್ ಟ್ಯಾಕ್ಸ್ ಎಷ್ಟು ಉಳಿತದೆ ಅಂದರೆ, ಎಷ್ಟೋ ಜನರಿಗೆ 2.5 ಲಕ್ಷದ ಮೇಲೆ ಹೋದರೆ ಇನ್ಕಮ್ ಟ್ಯಾಕ್ಸ್ ಬರ್ತದೆ. 2.5 ಲಕ್ಷ ಎಷ್ಟು ನಮ್ಮಲ್ಲಿ ಕರ್ನಾಟಕದಲ್ಲಿ 80% BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಟ್ಯಾಕ್ಸ್ ಮತ್ತೆ ವಿಷಯ, ಇನ್ಕಮ್ ಇಲ್ಲ ಟ್ಯಾಕ್ಸ್ ಎಲ್ಲಿಂದ ಕಟ್ಟೋದು? ಈ ಇದರಲ್ಲಿ ನಾವೊಂದು ಗಮನಿಸಬೇಕು, ನಾವು ಕೇವಲ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತ್ರ ಮಾತಾಡೋದಲ್ಲ. ಆರ್ಥಿಕ ತಜ್ಞರು ಅಂತ ಹೇಳಿದ್ರೆ ಬಾಕಿ ವಿಷಯಗಳು ಈಗ ಅಫ್ಕೋರ್ಸ್ ಸ್ವಲ್ಪ ಕ್ಯಾಪಿಟಲ್ ಗೇನಲ್ಲಿ ಇಂಡೆಕ್ಸೇಷನ್ ತೆಗೆದ ಕಾರಣ ಸ್ವಲ್ಪ ಅವರಿಗೆ ಕಟ್ಟಲಿಕ್ಕೆ ಜಾಸ್ತಿ ಬರುತ್ತೆ. ಬಟ್ ಅದೆಲ್ಲಿ ಎಲ್ಲಿ ಯೂಸ್ ಆಗ್ತಾ ಇದೆ ನಾನು ಸ್ವಲ್ಪ ಸೂಕ್ಷ್ಮವಾಗಿ 2 ನಿಮಿಷ ಮುಗಿಸ್ತೇನೆ. ಒಂದು, ಸರ್ಕಾರ ವಿದ್ಯಾದಾನಕ್ಕೆ ಎಜುಕೇಷನ್ಗೆ ಹೈಯೆಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದೆ. ಮನೆಯಲ್ಲಿ ಹಣ ಇಲ್ಲ ಅಂತ ಹೇಳಿ ನೀವು ಎಜುಕೇಷನ್ ಸ್ಟಾಪ್ ಮಾಡಬಾರ್ದು. ಈಗ ಉದಾಹರಣೆಗೆ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಈಗ ನಿಮಗೆ ಪೇಮೆಂಟ್ ಸೀಟ್ ಅಂಥದ್ದೆಲ್ಲ ಇರುತ್ತೆ, ವರ್ಷಕ್ಕೆ 2 ಲಕ್ಷ 2.5 ಲಕ್ಷ ಎಲ್ಲ ವರ್ಷಕ್ಕೆ ಫೀಸ್ ಇರುತ್ತೆ. ಅಷ್ಟು ಫೀಸ್ ಇದೆ ಅಂತ ಹೇಳಿ ನೀವು ಎಜುಕೇಷನ್ ಬಿಡಬಾರ್ದು. ಎಂಜಿನಿಯರಿಂಗ್ ಮಾಡೋದಾದ್ರೆ ಮಾಡಿ, ಎಂಜಿನಿಯರಿಂಗ್, ಮೆಡಿಕಲ್, ಬೇರೆ 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 ಆಯಾಮ ಇರುತ್ತೆ, ಡಿಗ್ರಿ ಹೇಗಿರುತ್ತೆ. ಅದಕ್ಕೋಸ್ಕರ ಹೈಯರ್ ಎಜುಕೇಷನಿಗೋಸ್ಕರ 10 ಲಕ್ಷದ ತನಕ ನಿಮಗೆ ಸಾಲಕ್ಕೆ 3% ಇಂಟ್ರೆಸ್ಟ್ನ ಮೇಲೆ ಸಬ್ಸಿಡಿ ಸರ್ಕಾರ ಕೊಡಲಿಕ್ಕೆ ಆಲೋಚನೆ ಮಾಡಿದೆ. 3% ಸಬ್ಸಿಡಿ. ಸೊ ಅದು ಕೂಡ ಏನು ಗೊತ್ತಾ, ಎಷ್ಟು ಉಳಿತಾಯ ಆಗುತ್ತೆ. 3 ಸಬ್ಸಿಡಿ ಸರ್ಕಾರ ಕೊಟ್ಟ ಮೇಲೆ ಆ ಎಜುಕೇಷನ್ ಲೋನನ್ನು ಯಾರು ಕಟ್ಟಬೇಕು, ಅವರಿಗೆ ಕೆಲಸ ಸಿಕ್ಕಿದ ಮೇಲೆ ಅಥವಾ ಎಜುಕೇಷನ್ ಕಂಪ್ಲೀಟ್ 6 ತಿಂಗಳ ನಂತರ ಅವನೇ ರೀಪೇಮೆಂಟ್ ಶುರು ಆಗುತ್ತೆ. ಸೊ 3% ಹೇಳಿದ್ರು ಕೂಡ ತುಂಬ ಲಾಭ ಆಯಿತು. ಅದೊಂದು ನಾವು ತಿಳ್ಕೊಳ್ಬೇಕು. ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು, ಮೋದಿಯವರ ನಮ್ಮದು ಸರ್ಕಾರ ಬಂದ NDA ಸರ್ಕಾರ ಬಂದಾಗ ಅಲ್ಲಿ ಪ್ರಾರಂಭದಲ್ಲಿ ಅರ್ಬನ್ ಒಂದು ಸಿಟಿಗಳಲ್ಲಿ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಲಕ್ಷ ರೂಪಾಯಿ ಬೇಕು. ಅದಕ್ಕೋಸ್ಕರ ಫಸ್ಟ್ ಟೈಮ್ ಮನೆ ಕಟ್ಟುವವರಿಗೋಸ್ಕರ ಇಂತಿಷ್ಟು ಒಂದು ಸ್ಕ್ವೇರ್ ಫೀಟ್ ಅಂತ ಹೇಳಿತ್ತು. ಮತ್ತೆ ಅದು ಸ್ವಲ್ಪ ಸ್ಕ್ವೇರ್ ಫೀಟ್ ಸ್ವಲ್ಪ ಅದಕ್ಕೊಂದು ಲಿಬರಲ್ ಮಾಡ್ತಾ ಹೋದ್ರು. 2,75,000 ತನಕ ಸಬ್ಸಿಡಿ ಸಿಗ್ತಾ ಇತ್ತು. ಅದು ಒಂದು 2 ವರ್ಷ ಹಿಂದೆ ಅದು ಸ್ಕೀಮ್ ಸ್ಟಾಪ್ ಆಗಿದೆ. ಈ ಬಜೆಟಲ್ಲಿ ಅದನ್ನು ಅರ್ಬನ್ ಇದಕ್ಕೆ 2.0 ಅಂತ ಹೆಸರಿಟ್ಟಿದೆ. ಮೋಸ್ಟ್ಲಿ ಅದೇ ಥರ ಸ್ಕೀಮನ್ನು ಈ ಬಜೆಟ್ ಮೂಲಕ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸರ್ಕಾರ ಹೊರಟಿರ್ಬೋದು. ಯಾಕಂತ ಹೇಳಿದರೆ ಸರ್ಕಾರಕ್ಕೆ ಬೇಕಾದ ಬಹುಮತ ಕಡಿಮೆ ಬಂದಿದೆ ಮತ್ತು ನಗರ ಪ್ರದೇಶಗಳ ಜನಗಳಿಗೆ ಈಗ ಸ್ವಲ್ಪ ಕೆಲವೊಂದು ರೇಟ್ ಎಲ್ಲ ಜಾಸ್ತಿ ಆದ ಕಾರಣ ಅವ್ರು ಮನೆ ಕಟ್ಟಲಿಕ್ಕೂ ಕಷ್ಟ ಆಗ್ತಾ ಇದೆ. ಮತ್ತು ಅದರಿಂದಾಗಿ ಆ ಒಂದು ಸ್ಕೀಮ್ ತರೋ ಒಂದು ಪ್ಲಾನಿಂಗ್ ಇದೆ. ನಾವೀಗ ಕೇವಲ ಇವತ್ತಿನ ಬಜೆಟ್ ಮಾತ್ರ ನೋಡ್ತಿದ್ದೀವಿ. ಹಿಂದಿನ ಬಜೆಟ್ಗಳಿಂದ ಬಂದರೆ ಈಗ ಆಯುಷ್ಮಾನ್ ಕಾರ್ಡ್, ಪ್ರತಿಯೊಂದು BPL ಕಾರ್ಡ್ ಹೋಲ್ಡರ್ಗೆ ವರ್ಷಕ್ಕೆ 5 ಲಕ್ಷ ತನಕ ಆರೋಗ್ಯ ವಿಮೆ ಸಿಗುತ್ತೆ. APL ಕಾರ್ಡ್ನ 1.5 ಲಕ್ಷ. ಸೊ ಇದೆಲ್ಲವನ್ನು ಮಾಡಬೇಕಾದ್ರೆ ಸರ್ಕಾರಕ್ಕೆ ಹಣನೂ ಬೇಕು. ಅದನ್ನು ಬಿಟ್ಟು ಬಿಡಲಿಲ್ಲ. ನನ್ನೊಂದು ಆ 1 ವರ್ಷದ ಬಜೆಟ್ ಎಲ್ಲ ಆಯಿತು ಮುಗೀತು ಅಂತ ಹೇಳಿ. ಸೊ ಮತ್ತೊಂದು ಕೊಟ್ಟಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ ನಮ್ಮ ಕರ್ನಾಟಕದಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ. ಈಗ ವಿಮೆನ್ ಹೆಸರಲ್ಲಿ, ಮಹಿಳೆಯರ ಹೆಸರಲ್ಲಿ ನೀವು ಜಾಗ ಖರೀದಿ ಮಾಡೋದಾದ್ರೆ ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಕೂಡ ನಿಮ್ಗೆ ಸ್ವಲ್ಪ ಕನ್ಸೆಷನ್ ಕೊಡಬೇಕು. ಅದರೊಟ್ಟಿಗೆ ರಾಜ್ಯದೊಟ್ಟಿಗೆ ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಿಕೊಂಡು ಈ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಆದ ಕಾರಣ ಸೊ ಇದು ಕೂಡ ನಾವು ಗಮನಿಸಬೇಕು. ಮತ್ತೊಂದು ಹೇಳಬೇಕಂತ ಹೇಳಿದರೆ, ಈಗ ನಮ್ಮದು 300 ಯೂನಿಟ್ ತನಕ ನಮಗೆ ತಿಂಗಳಿಗೆ ಉಳಿಸ್ಬೋದು. ಅಂದರೆ ನಾವು ಜನರೇಟ್ ಮಾಡೋದು ಸೂರ್ಯ ಒಂದು ಯೋಜನೆ ಅಂತ ಹೇಳಿ ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಈಗ 1 ಕೋಟಿಗಿಂತ ಜಾಸ್ತಿ ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ, 14 ಲಕ್ಷಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಬಂದಿದೆ. ಸೊ ಇದೆಲ್ಲ ಅಂದರೆ ಇದರಲ್ಲಿ 3 ಕಿಲೋವ್ಯಾಟ್ ತನಕ ವಿದ್ಯುತ್ ಇದಕ್ಕೋಸ್ಕರ ನೀವು ಕೊಟ್ಟರೆ 78,000 ಸಬ್ಸಿಡಿ ಸಿಗುತ್ತೆ. ಅದು ಕೂಡ ಕೇಂದ್ರ ಸರ್ಕಾರ ಕೊಡುತ್ತೆ. ಆದ್ರಿಂದಾಗಿ ಇದು ಬಜೆಟ್ ಕೇವಲ ಇನ್ಕಮ್ ಟ್ಯಾಕ್ಸ್ ದೃಷ್ಟಿಯಿಂದ ಮಾತ್ರ ನೋಡೋದಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಹೊರತಾಗಿ ಮತ್ತೆ ಮುಂದಿನ ಪೀಳಿಗೆ ಹೇಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಹಾಗೆ ಆಗಬೇಕು, ಅದಕ್ಕೆ ಉತ್ತೇಜನ ನೀಡುವಂತಹ ಒಂದು ಉತ್ತಮ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ. ಸೊ ಮೂರಿಗೂ ಕೂಡ ಧನ್ಯವಾದಗಳು ಸರ್, ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇವತ್ತಿನ ಜನಧ್ವನಿಯನ್ನ ಮುಗಿಸುವಂತ ಸಮಯ ಆಯಿತು. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ಸೊ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.